अग्रणी माता जी बरोबर। शेयर ಮಾಡುವಲ್ಲ राधा माधव विहारी गोपी जन वल्लभा यशोदनन्दन ब्रज जन रञ्जना यशोदनन्दन ब्रज जन रञ्जन यमुना वृन्दावन जय राधा माधव विहारी हरे हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम राम हरे हरे कृष्णा 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 हरे 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 राम राम हरे 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 कृष्णा कृष्ण कृष्णा हरे हरे जय राधा गोविंद राधे जय जय प्रभुपाद जय शिल प्रभुपाद राधा गोविंद की जय शिल प्रभुपाद की जय ಇಲ್ಲರಿದ್ರೆ ಎಲ್ಲ ಭಕ್ತ ವೃಂದಕ್ಕೆ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಲೀಲಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲಾ ಭಕ್ತ ವೃಂದದವರಿಗೆ ಸ್ವಾಗತ. ನಮ್ಮ ಮಂಗಳೂರು ಇಸ್ಕಾನ್ನ ಅಧ್ಯಕ್ಷರಾದಂತಹ ನಾಮನಿಷ್ಠ ಪ್ರಭುಜಿಗೆ ನಾವು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಟ್ಟದಕ್ಕೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ಗುರುಗಳಿಗೆ ವಂದಿಸುತ್ತಾ ರಾಧಾ ಗೋವಿಂದರಿಗೆ ವಂದಿಸುತ್ತಾ ಶೀಲಾ ಪ್ರಭುಪಾದರಿಗೆ ವಂದಿಸುತ್ತಾ 50ನೇ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲು ಪ್ರಣಾಮ ಮಂತ್ರಗಳನ್ನು. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरुं वैष्णवांश श्रीरूपं साग्रजातं सागररघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्री राधा कृष्ण पादान श्रवण ललिता श्री विशाखान्वितांश्च
हे कृष्ण करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो नमो नमः नमः ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्य देश तारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्णा हरे 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 राम 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 हरे हरे ಎಲ್ಲರಿಗೂ ತರಗತಿಗೆ ಸ್ವಾಗತ ಸುಸ್ವಾಗತ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಗುಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಬಂದಾಗೆ ಕಾಣುದಿಲ್ಲ. ಬಂದಿಲ್ಲ ಮಾತಾಜಿ ಅವರು. ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ನಾಗಮಣಿ ಮಾತಾಜಿ ಬಂದ್ರಾ? ಬಂದೆ. ಬಂದಿದ್ದಾರೆ. ಹರೇ ರಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೂ ಸ್ಕ್ರೀನ್ ಬಂದಿಲ್ಲ. ಇಲ್ಲ, ಕೋ-ಹೋಸ್ಟ್ ಮಾಡು. ಪೋಸ್ಟ್ ಇಲ್ವಾ ನೀವು? ಇಲ್ಲ, ನಿಮ್ದಿದೆ ಮಾತಾಜಿ. ಶಕುಂತಲಾ ಮಾತಾಜಿ ಮಾಡ್ತಾರೆ. ನಿಮ್ದಿದೆ. ವೀಣಾ ಮಾತಾಜಿ ಮಾಡ್ತಾರೆ. ನೀವು ಪ್ರೇಯರ್ ಆಯ್ತಾ ಮಾತಾಜಿ? ಆಯ್ತು. ಎಲ್ಲ ಆಯ್ತು. ನಿನ್ನ ಮಾತಾಜಿ. ಓಕೆ ಓಕೆ, ಮಾಡಿದ್ರು. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಹರೇ
ಬಂತಲ್ಲ ಸ್ಕ್ರೀನ್? ಇದೆ. ಬಂದಿದೆ ಮಾತಾಜಿ. ಎಸ್. ಓಕೆ, ಗಾಯತ್ರಿ ಆರ್ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಓಕೆ. ಶ್ರೀಲ ಪ್ರಭುಪಾದರು ಭಾರತಕ್ಕೆ ಹಿಂತಿರುಗುವ ವಿಚಾರವನ್ನು ಇನ್ನೂ ಪ್ರಸ್ತಾವಿಸುತ್ತಿದ್ದರು. ತತ್ವಶಃ ತಾವು ಹಿಂತಿರುಗಬೇಕೆಂದು ಅವರು ಸಂಕಲ್ಪಿಸಿದ್ದರು. ಆದರೆ ಯಾವಾಗ ಹೋಗಬೇಕು? ಪಶ್ಚಿಮ ಕಡೆಯ ಜಪಾನ್ ಮಾರ್ಗವಾಗಿಯೋ ಅಥವಾ ನ್ಯೂಯಾರ್ಕಿನ ಕಡೆಯ ಪೂರ್ವ ದಿಕ್ಕಿನ ಮಾರ್ಗವಾಗಿಯೋ ಎಂಬುದು ಪ್ರಶ್ನೆಯಾಗಿತ್ತು. ಸ್ಟಿನ್ಸನ್ ಬೀಚಿನ ಪರಿಸರದಲ್ಲಿ ಆಗಾಗ ಕವಿದುಕೊಳ್ಳುತ್ತಿದ್ದ ಕಂದು ಬಣ್ಣದ ಮೋಡಗಳು ಮತ್ತು ಶೀತಕರವಾದ ಹವೆಯು ಧೃತಿಗೇರಿಸುವಂತಿದ್ದವು. ಇನ್ನೂ ಅವರ ಆರೋಗ್ಯ ದುಸ್ಥಿತಿಯಲ್ಲಿಯೇ ಇತ್ತು. ಒಂದೊಂದು ಸಲ ಸಾಯುವ ಮಾತನ್ನು ಅವರು ಆಡುತ್ತಿದ್ದರು. ತಾವು ಅಮೆರಿಕದಲ್ಲಿ ಸತ್ತರೇನು, ವೃಂದಾವನದಲ್ಲಿ ಸತ್ತರೇನು, ಅದೇನೂ ಅಷ್ಟು ಮುಖ್ಯವಲ್ಲ ಎನ್ನುತ್ತಿದ್ದರು. ವೈಷ್ಣವನಾದವನು ವೃಂದಾವನದಲ್ಲಿ ಕೃಷ್ಣನ ಕಾಣಿಸಿಕೊಂಡ ಆ ನೆಲದಲ್ಲಿ ಮರಣ ಹೊಂದಿದರೆ ಅವನು ಆಧ್ಯಾತ್ಮ ಲೋಕದಲ್ಲಿ ಕೃಷ್ಣನ ಜೊತೆಗೆ ಸೇರುವುದು ಖಂಡಿತ. ಆದರೂ ಚೈತನ್ಯ ಮಹಾಪ್ರಭುಗಳು ವೃಂದಾವನದಿಂದ ಆಚೆಗೆ ದೂರದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರ ಶಿಷ್ಯನಾದ ಅದ್ವೈತವರಿಗೆ ಹೇಳಿದನು, ನೀವೆಲ್ಲಿದ್ದೀರೋ ಅದೇ ವೃಂದಾವನ. ಕೃಷ್ಣನ ನೆನಪಿನಲ್ಲಿ ಸದಾ ಮುಳುಗಿರುವುದು ವೃಂದಾವನವೇ. ಹೀಗಿರುವಾಗ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುತ್ತಾ ಈ ಪ್ರಪಂಚದ ಯಾವ ಭಾಗದಲ್ಲಾದರೂ ಮರಣ ಹೊಂದಿದರೆ ಅವರು ನಿತ್ಯ ವೃಂದಾವನದ ಆಧ್ಯಾತ್ಮಿಕ ಕಾಶವನ್ನು ಸೇರುತ್ತಾರೆ. ಆದರೂ ಪ್ರಭುಪಾದರಿಗೆ ವೃಂದಾವನಕ್ಕೆ ಹೋಗುವ ಅಪೇಕ್ಷೆ ಇತ್ತು. ಸಾಯುವುದಕ್ಕಾಗಿ ಅಲ್ಲೇನೋ ಅಕ್ಷರ ಆಗಲಿ ಪುನರ್ಜೀವನಗೊಳಿಸುವುದಕ್ಕಾಗಲಿ ಅದೇ ಅತ್ಯುತ್ತಮವಾದ ಸ್ಥಳ. ಜೊತೆಗೆ ತಮ್ಮ ಶಿಷ್ಯರನ್ನು ಆಧ್ಯಾತ್ಮಿಕ ತರಗತಿಗಾಗಿ ವೃಂದಾವನಕ್ಕೆ ಕರೆದುಕೊಂಡು ಹೋಗುವ ಯೋಜನೆಯು ಅವರ ಮನಸ್ಸಿನಲ್ಲಿತ್ತು. ಈ ಅಪೇಕ್ಷೆಯನ್ನು ಅವರು ಸಿಂಧಿಯ ಉಗಿ ಹಡಗಿನ ಕಂಪನಿಯ ಮಾಲೀಕಳಾದ ಶ್ರೀಮತಿ ಸುಮತಿ ಮೊರಾರ್ಜಿ ಅವರಿಗೆ ಬರೆದ ಪತ್ರದಲ್ಲಿ ವಿವರಿಸಿದ್ದರು. ಓದ್ಲಿಯ ಮಾತಾಜಿ. ನನ್ನ ಶರೀರಕ್ಕೆ ಸಾಕಷ್ಟು ತ್ರಾಣ ಬಂದೊಡನೆಯೇ ಸಾಧ್ಯವಾದಷ್ಟು ಬೇಗ ನಾನು ಭಾರತಕ್ಕೆ ಹಿಂತಿರುಗಲು ಯೋಚಿಸುತ್ತಿದ್ದೇನೆ. ಈಗ ನನಗೆ ಸಾಕಷ್ಟು ವಯಸ್ಸಾಗಿದೆ. ಬರುವ ಸೆಪ್ಟೆಂಬರ್ಗೆ 72 ವರ್ಷ ತುಂಬುತ್ತದೆ. ಆದರೆ ಪಶ್ಚಿಮದಲ್ಲಿ ನಾನು ಪ್ರಾರಂಭಿಸಿದ ಕೆಲಸ ಇನ್ನೂ ಮುಗಿದಿಲ್ಲ. ಈ ಪಶ್ಚಿಮದ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯ ಪ್ರಸಾರ ಮಾಡಲು ನಾನು ಅಮೆರಿಕದ ಈ ತರುಣರಿಗೆ ತರಬೇತಿ ಕೊಡಬೇಕಾಗಿದೆ. ಆದ ಕಾರಣ ನಾನೀಗ ಭಾರತಕ್ಕೆ ಹಿಂತಿರುಗುವುದಾದರೆ ನನ್ನ ಜೊತೆ ಕೆಲವು ತರುಣ ಭಕ್ತರನ್ನು ಕರೆದುಕೊಂಡು ಹೋಗಬೇಕಾಗಿದೆ. ಅವರೆಲ್ಲ ತರಬೇತಿಗೆ ಅರ್ಹರಾದ ಸೊಗಸಾದ ಹುಡುಗರು. ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರ ನನಗೆ ಅತ್ಯಗತ್ಯವಾಗಿದೆ. ಈಗಾಗಲೇ ನೀವು ಭಾರತದಿಂದ ನನ್ನ ಜನರನ್ನು ನಿಮ್ಮ ಹಡಗಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಕೊಟ್ಟಿದ್ದೀರಿ. ಹಾಗೆಯೇ ಈಗಲೂ ನನ್ನ ಜೊತೆ ಭಾರತಕ್ಕೆ ಬಂದು ವೃಂದಾವನದಲ್ಲಿ ತರಬೇತಿ ಪಡೆಯಲು ಆಶಿಸುವ ನನ್ನ ಕೆಲವು ಅಮೆರಿಕನ್ ಭಕ್ತರಿಗೆ ಇದೇ ಸೌಲಭ್ಯವನ್ನು ಕಲ್ಪಿಸಿಕೊಡುವುದಾದರೆ ಒಳ್ಳೆಯದು. ನನ್ನ ಈ ಇಳಿ ವಯಸ್ಸಿನಲ್ಲಿ ನನಗೆ ಯಾವ ಮರಣ ಸಂಭವಿಸಬಹುದೋ ತಿಳಿಯದು. ನನ್ನ ಬದುಕಿನ ಕೊನೆಗಾಲದಲ್ಲಿ ನಾನು ವೃಂದಾವನದಲ್ಲಿ ಸಾಯಬೇಕೆಂಬುದು ನನ್ನ ಅಪೇಕ್ಷೆಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುನೀತಾ ಜೆ ಮಾತಾಜಿ ಓದಿ. ಹಾ ಮಾತಾಜಿ, ಒಂದ್ ನಿಮಿಷ ದೊಡ್ಡದ್ ಮಾಡ್ಕೊಂತೀನಿ ಸ್ವಲ್ಪ. ಮಾತಾಜಿ ಇಲ್ಲಿಂದಲ್ಲ ಕೀರ್ತನಾನಂದ ಹಯಗ್ರೀವ ಮತ್ತಿತರರನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಶ್ರೀಕೃಷ್ಣ ಲೀಲೆಗಳಿಂದ ಪವಿತ್ರವಾದ ಕ್ಷೇತ್ರಗಳನ್ನು ತೋರಿಸುವುದಾಗಿ ಪ್ರಭುಪಾದರು ಹೇಳಿದರು. ನ್ಯೂಯಾರ್ಕಿನ ದೇವಸ್ಥಾನ ನಿರ್ಮಾಣದ ನಿಧಿಯಿಂದ ಬೃಂದಾವನದಲ್ಲಿ ಅಮೆರಿಕನ್ ಭವನವೊಂದನ್ನು ನಿರ್ಮಿಸುವುದಾಗಿ ತಿಳಿಸಿದರು. ನಾನು ಮೆಟ್ರಿಯಲ್ ಗೆ ಬಂದು ರಾಧಾಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಮಾರಂಭದಲ್ಲಿ ಭಾಗವಹಿಸಬಹುದು. ಆನಂತರ 6 ತಿಂಗಳ ಕಾಲ ಭಾರತದಲ್ಲಿ ಇದ್ದು ಕೃಷ್ಣ ಪ್ರಜ್ಞೆಯ ಪ್ರಚಾರಕರಿಗೆ ತರಬೇತಿ ನೀಡಲು ಬೃಂದಾವನದಲ್ಲಿ ಅಮೆರಿಕನ್ ಭವನವೊಂದನ್ನು ನಿರ್ಮಿಸುವ ಕಾರ್ಯಕ್ರಮವಿದೆ.
ಈ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯು ತಾನೇ ತಾನಾಗಿ ಪ್ರಕಾಶಗೊಳ್ಳುವ ವಿವಿಕ್ತನಾದ ಏಕೈಕ ಅತೀತ ಧಾಮವೆಂದರೆ ಒಂದೇ ಆದ ಕಾರಣ ಈ ಒಂದ್ ನಿಮಿಷ ಮೇಲೆ ಈಗ ಕೃಷ್ಣ ಪ್ರಜ್ಞೆಯ ಪ್ರಚಾರಕರನ್ನಾಗಿ ನನ್ನ ಕೆಲವು ಶಿಷ್ಯರಿಗೆ ತರಬೇತಿ ಕೊಡಬೇಕೆಂದು ನನ್ನ ಅನುಪಸ್ಥಿತಿಯಲ್ಲಿ ಕೂಡ ನನ್ನ ಬಹುದೊಡ್ಡ ಆಶಯವಾಗಿದೆ. ನಾನೀಗ ಒಬ್ಬ ಮುದುಕ, ಜೊತೆಗೆ ಗಂಭೀರವಾದ ರೋಗದಿಂದ ಪೀಡಿತನಾದವನು. ಯಾವ ಕ್ಷಣದಲ್ಲಾದರೂ ನಾನು ಸಾಯಬಹುದು. ಆದ ಕಾರಣ ಪಶ್ಚಿಮದಲ್ಲಿ ಕೃಷ್ಣ ಪ್ರಜ್ಞೆಯ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ಸಮರ್ಥರಾದ ತರಬೇತಿ ಹೊಂದಿದ ಬೋಧಕರನ್ನು ಬಿಟ್ಟು ಹೋಗಬೇಕೆಂಬುದು ನನ್ನ ಆಶೆಯಾಗಿದೆ. ಅಷ್ಟೇ ಅಲ್ಲ, ನನ್ನ ಮಹತ್ವಾಕಾಂಕ್ಷೆ ಕೂಡ. ಈ ನನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ನನಗೆ ಸಾಧ್ಯವಾಗುವಂತೆ ನೀವೆಲ್ಲರೂ ಕೃಷ್ಣನಲ್ಲಿ ಪ್ರಾರ್ಥಿಸುತ್ತೀರೆಂದು ನಂಬಿದ್ದೇನೆ. ತಾನು ನ್ಯೂ ಜರ್ಸಿಯಲ್ಲಿ ಸೇವೆ ಸಲ್ಲಿಸಿದಂತೆ ಒಂದ್ ನಿಮಿಷ ಮತ್ತೆ ಕೆಳಗೆ ಮಾಡ್ತೀನಿ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬಂದು ಸೇವೆ ಸಲ್ಲಿಸುವುದಾಗಿ ಗೋವಿಂದ ದಾಸಿಯು ಪ್ರಭುಪಾದರಿಗೆ ಪತ್ರ ಬರೆದಾಗ, ತಾವು ಭಾರತಕ್ಕೆ ಹಿಂತಿರುಗಿ ಅಮೆರಿಕನ್ ಭವನವೊಂದನ್ನು ನಿರ್ಮಿಸಲು ಉದ್ದೇಶಿಸಿದಾಗಿಯೂ ಸ್ವಾಮೀಜಿ ಆಕೆಗೆ ಉತ್ತರ ಬರೆದರು. ಅಲ್ಲಿಗೆ ನೀನು ಬಂದು ಅಷ್ಟು ದಿನ ಇರುವಂತೆ ಆಹ್ವಾನಿಸುವುದಾಗಿಯೂ ಆಶ್ವಾಸನೆ ಕೊಟ್ಟರು. ನೀನು ನಿನ್ನ ಗಂಡನು ಬೃಂದಾವನದಂತಹ ಪ್ರಶಾಂತ ವಾತಾವರಣದಲ್ಲಿ ಕೃಷ್ಣನು ಪೂಜಿಸಬಹುದೆಂದು ತಿಳಿಸಿದರು. ಪ್ರಯಾಣಕ್ಕೆ ತಕ್ಕಷ್ಟು ಶಕ್ತಿ ಬರಲಿ ಎಂದುಕೊಳ್ಳುತ್ತಾ ಪ್ರಭುಪಾದರು ಸ್ಪ್ರಿನ್ ಸ್ಯಾನ್ ಬೀಚಿನ ತಮ್ಮ ಮನೆಯಲ್ಲಿ ದೈನಂದಿನ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬಂದ ಒಂದು ಸಲಕ್ಕೆ ಒಬ್ಬರೇ ಇಬ್ಬರು ಭಕ್ತಾದಿಗಳು ಬಂದು ಸ್ವಾಮೀಜಿಯನ್ನು ಸಂದರ್ಶಿರುವರು. ಎಂದಿನಂತೆ ಕಡಲ ತೀರದಲ್ಲಿ ಅವರು ಬೆಳಗಿನ ಸಂಚಾರ ಮೋಡಗಳ ಮರೆಯಿಂದ ಬಿಸಿಲಿಣುಕಿದಾಗ ಬಿಸಿಲು ಕಾಯಿಸುತ್ತಾ ಕುಳಿತಿರುವರು. ಸಂಜೆಯ ಸಂಕೀರ್ತನ ಹಾಗೂ ತಮ್ಮ ವಾಸದ ಕೊಠಡಿಯ ಪ್ರಶಾಂತತೆಯಲ್ಲಿ ಕೂತು ಓದುವುದು, ಇವೆಲ್ಲವೂ ಯಾವುದೂ ತೊಂದರೆ ಇಲ್ಲದೆ ನಡೆಯಿತು. ಉಪೇಂದ್ರ ತಮ್ಮ ಮನೆಗೆ ಸಮೀಪದ ಕಡಲ ತೀರದಲ್ಲಿ ಕುರ್ಚಿ ಹಾಕಿಕೊಂಡು ಸ್ವಾಮೀಜಿ ಕುಳಿತುಕೊಳ್ಳುತ್ತಾರೆ. ನಾವೆಲ್ಲ ನೀರಿಗಿಳಿದು ಆಡುವುದನ್ನು ನೋಡಲು ಅವರು ಇಷ್ಟಪಡುವರು. ಮೊದಲು ಅವರು ನನ್ನನ್ನು ಗಮನಿಸುತ್ತಿದ್ದಾರೆ ಎಂಬ ಕಾರಣಕ್ಕೆ ಹೇಗೆ ನಾನು ನೀರಿಗೆ ಇಳಿಯುವುದು ಎಂಬ ಸಂಕೋಚ ಭಾವವೊಂದು ನನ್ನನ್ನು ಆವರಿಸುತ್ತಿತ್ತು. ನಾನು ನೀರಿಗಿಳಿದು ದೂರದಲ್ಲಿ ಕೂತು ಸ್ವಾಮೀಜಿಯ ಕಡೆ ನೋಡಿದಾಗ ಅವರು ನೀರಿನಲ್ಲಿ ಈಜುವವರಂತೆ ಕೈಗಳನ್ನು ಚಲನೆ ಮಾಡಿ ಸೂಚನೆ ಕೊಡುತ್ತಿದ್ದರು. ಅದರ ಅರ್ಥದಲ್ಲಿ ನಾನು ನೀರಿಗಿಳಿದು ಜಲಕ್ರೀಡೆಯಲ್ಲಿ ತೊಡಗಬೇಕೆಂಬುದೇ ಆಗಿತ್ತು. ನಾನು ನೀರನ್ನು ಬಡಿಯುತ್ತಾ ಎರಚುತ್ತಾ ಕ್ರೀಡೆಯಲ್ಲಿ ತೊಡಗಿದಾಗ ಅವರು ಜೋರಾಗಿ ನಗುತ್ತಾ ಅದನ್ನು ಅನುಮೋದಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಜಯಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಕುಂದ ಅಲ್ಲಿಂದನೆಲ್ಲ ಹೌದು. ಮುಕುಂದ ಕಡಲ ತೀರದ ಉದ್ದಕ್ಕೂ ಸ್ವಾಮೀಜಿ ತಿರುಗಾಟಕ್ಕೆ ಹೊರಟಾಗ ನಾನು ಅವರ ಜೊತೆಗೆ ಹೋದೆ. ಅವರು ವಿಶ್ರಮಿಸಲು ಕೂತುಕೊಂಡಾಗ ನಾನು ಅವರ ಎದುರಿಗೆ ಕೂತುಕೊಂಡೆ. ಅವರು ಕೇಳಿದರು, ನಿನ್ನ ದೃಷ್ಟಿಯಲ್ಲಿ ಕೃಷ್ಣ ಎಂದರೆ ಏನು? ನಾನೆಂದೆ, ಕೃಷ್ಣ ಅಂದರೆ ದೇವರು, ಪರಮಪುರುಷ. ಅವನ ಸೇವೆ ಮಾಡುವುದು, ಆರಾಧಿಸುವುದು ನಮ್ಮ ಕರ್ತವ್ಯ. ಸ್ವಾಮೀಜಿಗೆ ಸಾಕಷ್ಟು ಸುಪ್ತಿಯಾದಂತೆ ತೋರಿತು ನನ್ನ ಉತ್ತರ. ಅವರು ಹೇಳಿದರು, ನೀನು ದಿನಕ್ಕೆ 64 ಮಾಲೆ ಜಪ ಮಾಡಲೇಬೇಕು. ಅವರ ಮಾತನ್ನು ಕೇಳಿ ನನಗೆ ಗಾಬರಿಯಾಯಿತು. ನಾನೇನು ಹೇಳದಾದೆ, ಏನೂ ಹೇಳಬೇಕೆಂಬುದು ತಿಳಿಯದಾಯಿತು. ಅನಂತರ ಅವರು ಹೇಳಿದರು, ಅಷ್ಟೂ ಬೇಡ, ಅಂದರೆ ಕಡೇ ಪಕ್ಷ 32 ಮಾಲೆ ಒಂದು ದಿನಕ್ಕೆ ಅಷ್ಟಾದರೂ ಮಾಡಬೇಕು. ಇನ್ನೂ ಮೌನ. ದಿನಕ್ಕೆ 16 ಮಾಲೆ ಜಪ ಮಾಡುವುದು ಕಷ್ಟವಾಗಿರುವಾಗ 32 ಮಾಲೆಗಳನ್ನಾದರೂ ಮಾಡುವುದು ಹೇಗೆ ಎಂದು ನನಗೆ ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತಿನ ನಂತರ ಸ್ವಾಮೀಜಿ ಹೇಳಿದರು, ಕೊನೆ ಪಕ್ಷ ನೀನು 16 ಸುತ್ತನ್ನಾದರೂ ಮಾಡಲೇಬೇಕು. ನಾನು ಆಗಲಿ ಸ್ವಾಮೀಜಿ ಎಂದೆ. ಅಷ್ಟನ್ನು ಮಾಡಲೆತ್ನಿಸಬಹುದು ಎಂಬುದು ನನಗೆ ಗೊತ್ತಿತ್ತು. ಪ್ರಭುಪಾದರು ತಾವು ಪಿಯಾನೋ ನುಡಿಸಬೇಕೆಂದು ಅಪೇಕ್ಷೆಯಾಗುತ್ತಿದೆ ಎಂದು ಕೀರ್ತನಾನಂದನಿಗೆ ಹೇಳಿದರು. ಕಳೆದ ವಾರ ಪಿಯಾನೋದ ಮೇಲೆ ಕೂರಿಸಲಾದ ಜಗನ್ನಾಥನ ವಿಗ್ರಹಗಳು ಈಗ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹಿಂದಿರುಗಿದ್ದವು. ಆದರೆ ಕೀರ್ತನಾನಂದ ಮತ್ತು ಉಪೇಂದ್ರರು ಗೋಡೆಯ ಬದಿಯಿಂದ ಪಿಯಾನೋವನ್ನು ಜರುಗಿಸಿದಾಗ ದಡ್ ಎಂದು ಯಾವುದೋ ವಸ್ತು ಬಿದ್ದ ಸದ್ದಾಯಿತು. ಅದೇನದು ಎಂದರು ಪ್ರಭುಪಾದರು. ಕೀರ್ತನಾನಂದನು ಅದೇನೆಂದು ಬಗ್ಗಿ ನೋಡಿದಾಗ ಬಟ್ಟೆಯಲ್ಲಿ ಸುತ್ತಿರಿಸಿದ ಚಿತ್ರಪಟವೊಂದು ಕಾಣಿಸಿತು. ಅದನ್ನು ಬಿಚ್ಚಿ ನೋಡಿದರೆ ಅದೊಂದು ನರಸಿಂಹದೇವರ ಚಿತ್ರ.
ಅದನ್ನೇಕೆ ಹೀಗೆ ಪಿಯೋನಾದ ಹಿಂದೆ ಮುಚ್ಚಿಡಲಾಗಿತ್ತು ಎಂದು ಪ್ರಶ್ನಿಸಿದರು ಪ್ರಭುಪಾದರು. ಆ ಹೊತ್ತಿಗೆ ಅಲ್ಲಿದ್ದ ಜಾನಕಿ ಅದನ್ನು ತಾನೇ ಬಚ್ಚಿಟ್ಟಿದ್ದು ಎಂದು ತಪ್ಪೊಪ್ಪಿಕೊಂಡಳು. ಪ್ರಭುಪಾದರು ಈ ಮನೆಗೆ ವಾಸಕ್ಕೆ ಬರುತ್ತಿರುವ ಸುದ್ದಿಯನ್ನು ಕೇಳಿ ಅವರಿಗಾಗಿ ಈ ಮನೆಯನ್ನು ಪುನರ್ ವ್ಯವಸ್ಥೆಗೊಳಿಸುತ್ತಿರುವಾಗ ಯಾರೋ ಈ ಪಟವನ್ನು ಹೊರಗಿನಿಂದ ಕಳಿಸಿಕೊಟ್ಟಿದ್ದರು. ಅದನ್ನು ಆಕೆ ಹೀಗೆ ಹುದುಗಿಸಿ ಇಟ್ಟಿದ್ದಳು. ಆ ಪಟದೊಳಗಿನ ಚಿತ್ರ ಭೀಕರವಾಗಿತ್ತು. ಅದಕ್ಕೆ ಬಚ್ಚಿಟ್ಟೆ ಎಂದು ಆಕೆ ವಿವರಿಸಿದಳು. ಉಗ್ರ ನರಸಿಂಹನು ಹಿರಣ್ಯಕಶಿಪುವಿನ ಕರುಳನ್ನು ಬಗೆಯುತ್ತಿರುವಂತೆ ಸುತ್ತೆಲ್ಲ ರಕ್ತ ಚೆಲ್ಲಿದಂತೆ ಚಿತ್ರಿತವಾದ ಆ ಪಟ ಅವಳಿಗೆ ಭಯಾನಕವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಪ್ರಭುಪಾದರು ಇಂದ ಮಾತಾಜಿ. ಹೌದು. ಹರೇ ಕೃಷ್ಣ. ಪ್ರಭುಪಾದರು ತುಂಬಾ ಸಮಾಧಾನ ಚಿತ್ತರಾಗಿ ವಿವರಿಸಿದರು. ಲೌಕಿಕವಾದ ಜನ ಹಿರಣ್ಯಕಶಿಪುವಿನ ಅವಸ್ಥೆಗೆ ವ್ಯಥೆಪಟ್ಟರೂ ನೃಸಿಂಹನು ಹಿರಣ್ಯಕಶಿಪುವನ್ನು ಹೀಗೆ ಸೀಳುವ ದೃಶ್ಯ ಭಕ್ತರಿಗೆ ಆನಂದವನ್ನೇ ಉಕ್ಕಿಸುತ್ತದೆ. ಹಿರಣ್ಯಕಶಿಪು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿ ದೇವತೆಗಳ ರಾಜನಾದ ಇಂದ್ರನ ಸಿಂಹಾಸನವನ್ನೇ ಆಕ್ರಮಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ತನ್ನ 5 ವರ್ಷದ ಮಗನಾದ ಹಾಗೂ ಶುದ್ಧ ಭಕ್ತನಾದ ಪ್ರಹ್ಲಾದನನ್ನು ಕೂಡ ಹಿಂಸೆಗೆ ಗುರಿಪಡಿಸಿದ್ದ. ಆದ ಕಾರಣ ನರಸಿಂಹನು ಹಿರಣ್ಯಕಶಿಪುವನ್ನು ಸೀಳಿದ್ದರಲ್ಲಿ ಏನೂ ತಪ್ಪಿಲ್ಲ. ಹಿರಣ್ಯಕಶಿಪು ನರಸಿಂಹನ ಕೈಯಲ್ಲಿ ಹೀಗೆ ಮರಣ ಹೊಂದುವುದರಿಂದ ಆತ ಮುಕ್ತನೂ ಆಗಿದ್ದಾನೆ. ಆ ಪಟವನ್ನು ಗೋಡೆಯ ಮೇಲೆ ತೂಗು ಹಾಕುವಂತೆ ನಿರ್ದೇಶಿಸಿ ಪ್ರಭುಪಾದರು ಕೂತುಕೊಂಡು ಪಿಯೋನವನ್ನು ನುಡಿಸಲು ಪ್ರಾರಂಭಿಸಿದರು. ಪ್ರಭುಪಾದರು ಎಡಗೈಯಿಂದ ಒತ್ತುತ್ತಾ ಬಲಗೈಯಿಂದ ಸ್ವರಗಳ ಮನೆಗಳ ಮೇಲೆ ಬೆರಳಾಡಿಸುತ್ತಾ ಭಾರತದ ಹಾರ್ಮೋನಿಯಂ ಅನ್ನು ಸೊಗಸಾಗಿ ಬಾರಿಸುವುದನ್ನು ಭಕ್ತಾದಿಗಳು ಈ ಮೊದಲೇ ಚೆನ್ನಾಗಿ ನೋಡಿದ್ದರು. ಆದರೆ ಅವರು ಪಿಯಾನೋ ನುಡಿಸುವುದನ್ನು ಎಂದೂ ನೋಡಿರಲಿಲ್ಲ. ಆದರೆ ಅವರು ಭಾರತೀಯ ಭಜನೆಗಳನ್ನು ಪಿಯೋನೋದಲ್ಲೇ ಅದ್ಭುತವಾಗಿ ನುಡಿಸಿದರು. ಸುಮಾರು 5 ನಿಮಿಷಗಳ ಅನಂತರ ನಿಲ್ಲಿಸಿದರು. ಕೀರ್ತನಾನಂದನು ಸ್ವಾಮೀಜಿಗೆ ಆಯಾಸ ಮಾಡಿಕೊಳ್ಳಬಾರದೆಂದು ಎಚ್ಚರಿಸಿದರು. ಪ್ರಭುಪಾದರು ಕೆಲವು ಸಂಜೆ ತಾವೇ ಉಪನ್ಯಾಸದಲ್ಲೋ ಚರ್ಚೆಗಳಲ್ಲೋ ಭಾಗವಹಿಸುತ್ತಿದ್ದರು. ಪ್ರಭುಪಾದರು ಮಾತನಾಡಲು ನಿಂತರೆಂದರೆ ಅದನ್ನು ನಿಲ್ಲಿಸಲು ಅವರ ಯಾವ ಭಕ್ತರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕೆಲವು ವೇಳೆ ತಮ್ಮನ್ನು ಕಾಣಲು ಬಂದ ಭಕ್ತರ ಜೊತೆಗೆ ಕೀರ್ತನಾನಂದನನ್ನು ಭಗವದ್ ವಿಷಯವಾದ ಸಂವಾದಗಳಲ್ಲಿ ತೊಡಗುವಂತೆ ಕೇಳಿಕೊಳ್ಳುತ್ತಿದ್ದರು. ಒಬ್ಬ ಭಕ್ತ ಭಗವಂತನ ಮಾಯಾವಾದವನ್ನು ಕುರಿತು ನಿರೀಶ್ವರವಾದದ ನಿಲುವನ್ನು ಕುರಿತು ವಾದದಲ್ಲಿ ತೊಡಗುತ್ತಿದ್ದನು. ಮತ್ತೊಬ್ಬನು ಕೃಷ್ಣ ಪ್ರಜ್ಞೆಯ ಸ್ಥಿತಿಯನ್ನು ಕುರಿತು ಮಾತನಾಡುತ್ತಿದ್ದನು. ಪ್ರಭುಪಾದರು ಆ ವಾದಗಳನ್ನು ತೂಗಿ ನೋಡುತ್ತಿದ್ದರು. ಮತ್ತೊಂದು ಸುತ್ತಿನ ಸಂವಾದ ಪ್ರಾರಂಭವಾಯಿತೆಂದರೆ ಪ್ರಭುಪಾದರು ನಡುವೆ ಪ್ರವೇಶಿಸಿ ಭಕ್ತನಾದವನ ಪರವಾಗಿ ನಿಂತು ನಿರೀಶ್ವರವಾದದ ಹಾಗೂ ನಿರಾಕಾರ ಪರವಾದ ನಿಲುವುಗಳನ್ನು ಪರಾಭವಗೊಳಿಸುತ್ತಿದ್ದರು. ಭಕ್ತರು ಈ ಚರ್ಚೆಗಳನ್ನು ಇಷ್ಟಪಡುತ್ತಿದ್ದರು. ಪ್ರಭುಪಾದರಿಗೆ ತಮ್ಮೆಲ್ಲ ಕೇವಲ ನಿಶ್ಶಬ್ದ ತೀರ್ಪುಗಾರನ ಅಥವಾ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತಿರುವ ರೋಗಿಯ ಸ್ಥಿತಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆ ನಾವು ಕೇವಲ ಮಾಯಾವಾದಿಗಳ ಮೇಲೆ ಇಷ್ಟು ಕೇಂದ್ರೀಕರಿಸಬೇಕು? ಅದಕ್ಕೆ ಯಾಕೆ ಅಷ್ಟು ಮಹತ್ವವನ್ನು ಕೊಡಬೇಕು? ಅದರ ಬದಲು ನಿರೀಶ್ವರವಾದವನ್ನು ಖಂಡಿಸುವ ಕಡೆ ನಮ್ಮ ಗಮನವನ್ನು ಹರಿಸಬಾರದು ಎಂದು ಕೇಳಿದ ಕೀರ್ತನಾನಂದ ಸ್ವಾಮೀಜಿ ಸ್ವಲ್ಪ ವ್ಯಗ್ರವಾಗಿಯೇ ಹೇಳಿದರು. ನೀನು ಒಬ್ಬ ನಿರಾಕಾರವಾದಿ, ಹೀಗಾಗಿ ಹಾಗೆ ಹೇಳುತ್ತೀಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ. ಹರೇ ಕೃಷ್ಣ. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಬೇರೊಂದು ಸಂದರ್ಭದಲ್ಲಿ ಪ್ರಭುಪಾದರು ವಿವರಿಸಿದರು. ಯಾರು ಭಕ್ತರಲ್ಲವೋ ಅವರು ಜನರನ್ನು ದಾರಿ ತಪ್ಪಿಸುತ್ತಾರೆ. ಅಂತಹವರು ರಾಕ್ಷಸರು, ಅವರನ್ನು ಬಯಲಿಗೆಳೆಯಬೇಕು. ಈ ಮಾತಿಗೆ ಕೀರ್ತನಾನಂದ ಆಕ್ಷೇಪಿಸಿದ. ನಾವು ಅಂತಹವರನ್ನು ರಾಕ್ಷಸರೆಂದು ಕರೆದರೆ ಅವರೆಂದು ಸರಿ ಹೋಗುವುದಿಲ್ಲ.
ಆದರೇನು ಅವರು ರಾಕ್ಷಸರೇ ಎಂದರು ಪ್ರಭುಪಾದರು. ನಾವು ಅವರನ್ನು ರಾಕ್ಷಸರೆಂದು ಕರೆಯಬಾರದಲ್ಲವೇ ಸ್ವಾಮೀಜಿ? ಇಲ್ಲ, ಅವರು ರಾಕ್ಷಸರೇ. ನೀನು ಈ ಸಂಗತಿಯನ್ನು ತಿಳಿದುಕೊಳ್ಳಲಾರದಿದ್ದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಾರೆ ಎಂದರು ಸ್ವಾಮೀಜಿ. ಹಾಗಾದರೆ ರಾಕ್ಷಸರು ಭಕ್ತರಾಗಬಹುದೇ ಎಂದ ಕೃತನಾನಂದ. ಓಹೋ, ಆಗಬಹುದು. ಹರೇ ಕೃಷ್ಣ ಮಂತ್ರವನ್ನು ಉಚ್ಚರಿಸುತ್ತಾ ಸೇವೆಯಲ್ಲಿ ತೊಡಗಿದರೆ ರಾಕ್ಷಸರು ಭಕ್ತರಾಗುತ್ತಾರೆ. ಸ್ವಾಮೀಜಿಯನ್ನು ಕಾಣಬಹುದೆಂಬ ಅವಕಾಶಕ್ಕೆ ಕಾದು ಬಹುತೇಕ ಭಕ್ತರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿಯೇ ನಿಲ್ಲಬೇಕಾಯಿತು. ಸ್ವಾಮೀಜಿಯವರೊಂದಿಗೆ ನೇರ ಸಂಪರ್ಕವಿದ್ದ ಕೆಲವರಿಂದ ಸ್ವಾಮೀಜಿ ಭಾರತಕ್ಕೆ ಹೋಗುವ ಯೋಚನೆಯಲ್ಲಿದ್ದಾರೆಂಬ ಸಂಗತಿಯನ್ನು ಕೇಳಿ ತಿಳಿದುಕೊಂಡರು. ಹಾಗೆ ಹೋದವರು ಎಂದು ಹಿಂದಕ್ಕೆ ಬರಲಾರೇನೋ ಎಂಬ ಶಂಕೆ ಉಂಟಾಯಿತು. ಬಹುತೇಕ ಭಕ್ತರಿಗೆ ಈ ವಾರ್ತೆ ದುಃಖದಾಯಕವಾಗಿತ್ತು. ಇನ್ನೇನು ಅವರು ಸತ್ತೇ ಹೋಗುತ್ತಾರೆಂದು ತಿಳಿದಿದ್ದವರಿಗೆ ಈಗ ಅವರು ಕೃಷ್ಣನ ಕೃಪೆಯಿಂದ ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಬಂದಿದ್ದರು ನಿಜ. ಆದರೆ ಮತ್ತೆ ಅವರ ಜೊತೆಗೆ ಇರಲು ಸಾಧ್ಯವಾದರೂ ಅವರು ಮೊದಲಿನಂತೆ ಇರದಿದ್ದುದು ಈಗ ಮತ್ತೆ ಭಾರತಕ್ಕೆ ಬಹುಶಃ ಎಂದೆಂದೂ ಹಿಂದಿರುಗದ ಹಾಗೆ ಹೊರಟು ಹೋಗಲು ಯೋಚಿಸುತ್ತಿರುವುದೋ, ಈ ಎಲ್ಲವೂ ಪ್ರಭುಪಾದರ ಬಗೆಗೆ ಅವರ ಭಕ್ತಾದಿಗಳಲ್ಲಿದ್ದ ಕಳಕಳಿಯನ್ನು ಹಾಗೂ ಪ್ರೀತಿಯನ್ನು ತೀವ್ರಗೊಳಿಸಿದವು. ಸ್ವಾಮೀಜಿ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅವರು ಕಾರ್ಯವನ್ನು ತಾವು ಮುಂದುವರೆಸುವುದು ಸಾಧ್ಯವೇ ಎಂದು ಭಕ್ತರು ಕೂತು ಲೆಕ್ಕ ಹಾಕಿದರು. ಸ್ವಾಮೀಜಿಯ ಗುರುಗಾಯಿಯೊಬ್ಬರು ಭಾರತದಿಂದ ಬಂದು ಸ್ವಾಮೀಜಿಯ ಸ್ಥಾನವನ್ನು ತುಂಬಬಹುದು ಎಂದು ಭಕ್ತನೊಬ್ಬನು ಸಲಹೆ ಮಾಡಿದನು. ಮತ್ತು ಯಾವುದಾದರೂ ಕೆಟ್ಟ ಪರಿಸ್ಥಿತಿಯ ಒದಗಿದಲ್ಲಿ ಅವರು ಬಂದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ನೇತೃತ್ವವನ್ನು ವಹಿಸಲು ಸಾಧ್ಯವೇ? ಈ ಸೂಚನೆ ಪ್ರಭುಪಾದರ ಕಿವಿಯನ್ನು ತಲುಪಿದಾಗ ಅವರು ಕೂಡಲೇ ಯಾವ ಉತ್ತರವನ್ನು ಕೊಡದೆ ಆ ವಿಷಯವನ್ನು ಪರ್ಯಾಲೋಚಿಸತೊಡಗಿದರು. ಮುಕುಂದ, ನಾನು ಅವರ ಕೊಠಡಿಯಲ್ಲಿ ಒಬ್ಬನೇ ಕೂತಿದ್ದೆ. ಸ್ವಾಮೀಜಿ ತುಂಬಾ ಗಂಭೀರವಾಗಿ ನಿಶ್ಶಬ್ದವಾಗಿದ್ದರು. ಅವರು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದರು. ಕೂಡಲೇ ಅವರ ಕಣ್ಣುಗಳಿಂದ ಕಂಬನಿಗಳಿಳಿಯತೊಡಗಿದವು. ಅವರು ಗದ್ದದ ಸ್ವರದಿಂದ ಹೇಳಿದರು, ನನ್ನ ಗುರು ಸಾಮಾನ್ಯವಾದ ಗುರುವಾಗಿರಲಿಲ್ಲ. ಇಷ್ಟು ಹೇಳಿ ಸ್ವಲ್ಪ ಹೊತ್ತು ತಡೆದರು. ತಮ್ಮ ಕೆನ್ನೆಯ ಮೇಲಿನ ಕಣ್ಣೀರನ್ನು ಒರೆಸಿಕೊಂಡು ಮೊದಲಿಗಿಂತ ಹೆಚ್ಚು ಗದ್ದದ ಸ್ವರದಲ್ಲಿ ಮಾತನಾಡಿದರು. ಅವರು ನನ್ನನ್ನು ಪಾರು ಮಾಡಿದರು. ಈ ಕ್ಷಣದಲ್ಲಿ ಅವರು ಗುರು ಎಂದು ಹೇಳಿದ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳತೊಡಗಿದೆ. ಮತ್ತು ಸ್ವಾಮೀಜಿಗೆ ಬದಲಾಗಿ ಬೇರೊಬ್ಬರು ಬಂದು ಆ ಸ್ಥಾನವನ್ನು ತುಂಬುವ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಿಂದ ಕಳಚಿಕೊಂಡವು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಷಾ ಭಟ್ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ಒಂದ್ಸಲ ಹರೇ 2 ದಿನಗಳಿಂದ ಅಲ್ವಾ ಮಾತಾಜಿ? ಹೌದು, ಅಲ್ಲಿ 2 ದಿನಗಳ ಅನಂತರ ತಾವು ಬೇರೊಬ್ಬ ಗುರುಭಾಯಿಯನ್ನು ಬರಮಾಡಿಕೊಂಡು ತಮ್ಮ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ವ್ಯವಸ್ಥೆ ಮಾಡುವ ಯಾವ ಉದ್ದೇಶವೂ ತಮಗಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ಅವರು ಹೇಳಿದರು, ಯಾವ ಗುರುಭಾಯಿಯು ಈಗ ನಾನು ಮಾತನಾಡುತ್ತಿರುವ ವಿಚಾರಗಳಿಗಿಂತ ಭಿನ್ನವಾದ ಯಾವುದೇ ಒಂದು ಮಾತನ್ನು ಹೇಳಿದರೂ ನಿಮ್ಮಲ್ಲಿ ವಿಚಾರದ ಗೊಂದಲವಾಗುವುದು ಖಂಡಿತ. ಅಷ್ಟೇ ಅಲ್ಲ, ಅದು ಗುರುವಿಗೆ ಮಾಡುವ ಅಪಚಾರ ಕೂಡ. ಸ್ಯಾನ್ ಫ್ರಾನ್ಸಿಸ್ಕೋದ ಹೊಸ ಅನುಯಾಯಿಗಳಿಗೆ ತಾವು ಕೃಷ್ಣ ಪ್ರಜ್ಞೆ ದೀಕ್ಷೆ ಕೊಡುವುದಾಗಿಯೂ ಅದಕ್ಕಾಗಿ ಅವರು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಇಡೀ ರಾತ್ರಿ ನಿಲ್ಲಬೇಕೆಂದು ಪ್ರಭುಪಾದರು ತಿಳಿಸಿದರು. ಯಾವುದೇ ಅಗ್ನಿಕರ್ಮಗಳಿಲ್ಲದೆ ಅವರು ಹೊಸದಾಗಿ ಬಂದ ಪ್ರತಿಯೊಬ್ಬರ ಜೊತೆಗೂ ಮಾತನಾಡಿ 4 ನಿಯಮಗಳನ್ನು ಅನುಸರಿಸುತ್ತಾ ದಿನಕ್ಕೆ 16 ಸುತ್ತು ಜಪ ಮಾಡಬೇಕೆಂದು ಸೂಚಿಸಿದರು. ಹೊಸ ಅನುಯಾಯಿಗಳು ಸ್ವಾಮೀಜಿಗೆ ಅವರ ಉಪದೇಶವನ್ನು ಅನುಸರಿಸುವುದಾಗಿ ವಾಗ್ದಾನ ಕೊಟ್ಟ ನಂತರ ಸ್ವಾಮೀಜಿ ತಮ್ಮ ಕೊಠಡಿಯ ಹಾಸಿಗೆಯ ಮೇಲೆ ಕುಳಿತು ಅಲ್ಲಿಯೇ ನೆಲದ ಮೇಲೆ ಕೂತ ಹೊಸ ಶಿಷ್ಯರಿಗೆ ದೀಕ್ಷೆಯನ್ನು ನೀಡಿದರು. ಪ್ರಭುಪಾದರು ಪ್ರಶಾಂತವಾಗಿ ಭಕ್ತರ ಜಪಮಾಲೆ ಹಿಡಿದು ಜಪ ಮಾಡಿ ಅವರವರಿಗೆ ಉಚಿತ ಆಧ್ಯಾತ್ಮಿಕ ನಾಮಕರಣವನ್ನು ಮಾಡಿದರು. ಒಂದು ದಿನ ಹೊಸ ಶಿಷ್ಯರಲ್ಲಿ ಒಬ್ಬ ದೀಕ್ಷೆಗಾಗಿ ಒಂದು ಅತ್ಯಂತ ಹಿಂಜರಿಕೆ ಹಾಗೂ ಸಂಭ್ರಮದಿಂದ ಸ್ವಾಮೀಜಿಗೆ ನಮಸ್ಕಾರ ಮಾಡಿದನು. ಹಾಗೆ ನಮಸ್ಕರಿಸಿದವನು ಮೇಲೆ ಏಳಲೇ ಇಲ್ಲ. ಸ್ವಾಮೀಜಿ ಕೇಳಿದ್ರು, ನೀನೀಗ ಮೇಲೆ ಏಳಬೇಕು, ನಿನಗೆ ದೀಕ್ಷೆ ಬೇಕು ತಾನೆ? ಆಗ ಆತ ಹೌದು ಎಂದ. ಹಾಗೆಂದು ಹೇಳಿದ. ಏನು ಮಾಡಬೇಕೆಂಬುದನ್ನು ತಿಳಿಯದೆ ಜಪಿಸತೊಡಗಿದ. ಪ್ರಭುಪಾದರು ನಾನು ನಿನ್ನ ಮಾಲೆಯಲ್ಲಿಯೇ ಜಪಿಸುತ್ತೇನೆ ಎಂದರು. 10 ನಿಮಿಷ ಕಾಲ ಜಪಿಸಿ, ಈಗ ನಿನ್ನ ಹೆಸರು ಅನಿರುದ್ಧ ಎಂದು ಹೇಳಿದರು. ಓದ್ಲ ಮಾತಾಜಿ? ಹಾಗೆಂದರೇನು ಎಂದು ಕೇಳಿದ ಆ ಹುಡುಗ. ಅನಿರುದ್ಧ ಕೃಷ್ಣನ ಮೊಮ್ಮಗ.
ಮತ್ತೇನಾದರೂ ಪ್ರಶ್ನೆಗಳುಂಟೆ ಎಂದರೆ ಪ್ರಭುಪಾದರು. ಅನಿರುದ್ಧನಿಗೆ ಮತ್ತೇನೂ ತೋಚಲಿಲ್ಲ. ಅವನಾಗಲೇ ತನ್ನ ಹೆಸರನ್ನು ಮರೆತು ಹೋಗಿದ್ದ. ಸ್ವಾಮೀಜಿ ಹೇಳಿದರು, ನೀನೀಗ ಹೋಗಬಹುದು. ಸ್ವಲ್ಪ ಹೊತ್ತಿನ ಅನಂತರ ಸ್ವಾಮೀಜಿ ಅನಿರುದ್ಧನಿಗೆ ಹೇಳಿ ಕಳುಹಿಸಿದರು. ಆದರೆ ಆತನಿಗೆ ಅದು ತನ್ನ ಹೆಸರು, ಅದಕ್ಕಾಗಿ ಕರೆಯುತ್ತಿದ್ದಾರೆ ಎಂಬುದು ಗೊತ್ತಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಇಲ್ಲಿ ಕೃಷ್ಣ slide ಮಾತಾಜಿ, ಮುಗಿಯಿತು. ಧನ್ಯವಾದಗಳು. ಒಂದು ನಿಮಿಷ. ನೆಕ್ಸ್ಟ್ ಏ ಮಂಜುಳಾ ಮಾತಾಜಿ ಓದ್ತೀರಾ? ಉಮಾದೇವಿ ಮಾತಾಜಿ ಓದಿ. ಬಂದಿಲ್ಲ ಮಾತಾಜಿ ಸ್ಕ್ರೀನು. ಬಂದಿಲ್ಲವಾ? ಒಂದು ನಿಮಿಷ. ಈಗ ಬಂದಿರ್ಬೋದು. ಈಗ ಬಂತು ಮಾತಾಜಿ, ದೊಡ್ಡದ್ ಮಾಡ್ಕೊಂತೀನಿ ಒಂಚೂರು. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ಬ ತರುಣನು ಬಂದು ಸ್ವಾಮೀಜಿಯಿಂದ ಅಲ್ಲ, ಉದ್ದವ ಇಲ್ಲಿ ಅನಿರುದ್ಧ ಸ್ವಾಮೀಜಿ ನಿನ್ನನ್ನು ಕರೆಯುತ್ತಿರುವುದು ಎಂದು ಕೀರ್ತನಾನಂದ ನೆನಪು ಮಾಡಬೇಕಾಯ್ತು. ಅನಿರುದ್ಧ ಸ್ವಾಮೀಜಿ ನಿನ್ನನ್ನು ಕರೆಯುತ್ತಿರುವುದು ಎಂದು ಕೀರ್ತಾನಂದ ನೆನಪು ಮಾಡಬೇಕಾಯಿತು. ಮತ್ತೊಬ್ಬ ತರುಣನು ಬಂದು ಸ್ವಾಮೀಜಿಯಿಂದ ಉದ್ದವ ಎಂಬ ಹೆಸರನ್ನು ಹೊಡೆದನು. ಮರುದಿನ ಸ್ವಾಮೀಜಿ ಅಂಗಳದಲ್ಲಿ ಕೂತು ಕೀರ್ತನಾನಂದ ಉಪೇಂದ್ರ ಉದ್ದವ ಎಂದು ಕೂಗಿದರು. ಶ್ರೀಮದ್ ಭಾಗವತವನ್ನು ಓದುವಾಗ ಅವರ ಗಮನಕ್ಕೆ ಬಂದ ಶ್ಲೋಕವೊಂದನ್ನು ಈ ಶಿಷ್ಯರಿಗೆ ಓದಿ ಹೇಳುವುದು ಅವರ ಉದ್ದೇಶವಾಗಿತ್ತು. ಕೀರ್ತನಾನಂದ ಹಾಗೂ ಉಪೇಂದ್ರರು ಬಂದು ಸ್ವಾಮೀಜಿಯ ಪದತಲದಲ್ಲಿ ಕೂತುಕೊಂಡರು. ಎಲ್ಲಿ ಉದ್ದವನಲ್ಲಿ ಎಂದರು. ಸ್ವಾಮೀಜಿ ಉಪೇಂದ್ರ ಹೇಳಿದ, ಉದ್ದವನು ಬೆಟ್ಟಗಳ ಮೇಲೆ ಆ ಹಸುಗಳನ್ನು ನೋಡಿಕೊಳ್ಳಲು ಹಾಗೂ ಅವುಗಳಿಗೆ ಕೀರ್ತನೆಯನ್ನು ಕೇಳಿಸಲು ಹೋಗಿದ್ದಾನೆ. ಈ ಮಾತಿನಿಂದ ಸ್ವಾಮೀಜಿಗೆ ಸಂತೋಷ ಉಂಟಾಗಬಹುದೆಂದು ಉಪೇಂದ್ರನು ಭಾವಿಸಿದ್ದ. ಆದರೆ ತೀರಾ ಸಂತೋಷದಿಂದ ತಮ್ಮ ತಲೆಯನ್ನು ಅಲ್ಲಾಡಿಸುತ್ತಾ, ಇದು ಕೇವಲ ಚಂಚಲ ಸ್ವಭಾವ ಎಂದರು. ಆ ಹೊಸ ಹುಡುಗ ಈ ಶ್ಲೋಕವನ್ನು ಕೇಳಬೇಕಾಗಿತ್ತು ಅಂದುಕೊಂಡರು. ಜಯತಿ ಜಯತಿ ದೇವೋ ದೇವಕಿ ನಂದನೋಸೋ ಜಯತಿ ಜಯತಿ ಕೃಷ್ಣ ವಂಶ ಪ್ರದೀಪ ಜಯತಿ ಜಯತಿ ಮೇಘ ಶ್ಯಾಮಲ ಕೋಮಲಾಂಗೋ ಜಯತಿ ಜಯತಿ ಪೃಥ್ವಿ ಭಾರನಾಶೋ ಮುಕುಂದ. ಪ್ರಭುಪಾದರು ಈ ಶ್ಲೋಕದ ಅನುವಾದನೆ ಹೇಳಿದರು. ದೇವಕಿ ನಂದನೆಂದು ತಿಳಿದ ದೇವೋತ್ತಮ ಪರಮಪುರುಷನಿಗೆ ಜಯವಾಗಲಿ. ಕೃಷ್ಣವಂಶ ಪ್ರದೀಪನಾದ ದೇವೋತ್ತಮ ಪರಮಪುರುಷನಿಗೆ ಜಯವಾಗಲಿ. ಮೇಘಶ್ಯಾಮನೋ ಕೋಮಲಾಂಗನೋ ಆದವನಿಗೆ ಜಯವಾಗಲಿ. ಪೃಥ್ವಿಯ ಭಾರವನ್ನು ನಾಶ ಮಾಡಿದ ಮುಕುಂದನಿಗೆ ಜಯವಾಗಲಿ. ಸಂಸ್ಕೃತ ಮೂಲವನ್ನು ಹೇಳಿ ಅವರ ಜೊತೆ ಅನುವಾದವನ್ನು ಕೇಳಿದ ಅನಂತರ ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಗೆ ಹಿಂತಿರುಗಬಹುದೆಂದು ಸೂಚಿಸಿದರು. ಹರೇ ಕೃಷ್ಣ ಮಾತಾಜಿ. ಶಕುಂತಳ ಮಾತಾಜಿ ಓದಿ ಮಾತಾಜಿ, 10 ಪೇಜು. ಓಕೆ, ಓದಿ ಮಾತಾಜಿ. ಸಾಧ್ಯವಾದಷ್ಟು ಬೇಗ ನ್ಯೂಯಾರ್ಕಿನ ಮಾರ್ಗವಾಗಿ ಭಾರತಕ್ಕೆ ಹೋಗುವುದು ಖಚಿತವೆಂದು ಪ್ರಭುಪಾದರು ಕೀರ್ತನಾನಂದನಿಗೆ ಹೇಳಿದರು. ಕೀರ್ತನಾನಂದನು ಸ್ವಾಮೀಜಿ ವಸ್ತುಗಳನ್ನೆಲ್ಲ ಪ್ರಯಾಣಕ್ಕೆ ಜೋಡಿಸಿದನು ಮತ್ತು ಒಂದು ರಾತ್ರಿಯನ್ನು ದೇವಸ್ಥಾನದಲ್ಲಿ ಕಳೆಯಲು ಸ್ವಾಮೀಜಿಯನ್ನು ಸ್ಯಾನ್ ಫ್ರಾನ್ಸಿಸ್ಕೋಗೆ ಕರೆದುಕೊಂಡು ಹೋದನು. ಅದರ ಮರುದಿನ ಅವರ ಪ್ರಯಾಣ. ಆ ರಾತ್ರಿ ಆ ದೇವಸ್ಥಾನ ಹಾಗೂ ಸ್ವಾಮೀಜಿಯ ಬಿಡಾರದಲ್ಲಿ ಬಿಡುವಿಲ್ಲದೆ ಚಟುವಟಿಕೆಗಳು. ಅನೇಕ ಭಕ್ತರು ಹಾಗೂ ಅತಿಥಿಗಳು ಪ್ರಭುಪಾದರನ್ನು ನೋಡಲು ಅಪೇಕ್ಷಿಸಿದರು ಮತ್ತು 1 ಡಜನ್ನಿನಷ್ಟು ಜನ ಅವರಿಂದ ದೀಕ್ಷೆ ಪಡೆಯಲು ಕಾತರರಾಗಿದ್ದರು. ಒಂದು ಸಂಜೆ ಕಾರ್ಯಕ್ರಮಕ್ಕೆ ಅವರು ಬಿಡಾರದಿಂದ ಕೆಳಗೆ ಇಳಿದು ಆಯಾಸ ಮಾಡಿಕೊಳ್ಳಬಾರದೆಂದು ಕೀರ್ತನಾನಂದನು ಪ್ರಭುಪಾದರಿಗೆ ಸಲಹೆ ಮಾಡಿದರು. ಅವರು ಕಡೆಯ ಪಕ್ಷ ಕೀರ್ತನೆ ನಡೆಯುವ ಹೊತ್ತಿನಲ್ಲಾದರೂ ಸ್ವಲ್ಪ ಹೊತ್ತು ತಾವು ಕೂತಿರಬೇಕೆಂದು ಒತ್ತಾಯ ಮಾಡಿದರು. ದೇವಸ್ಥಾನದ ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ದೇವಸ್ಥಾನದ ಒಳಾಂಗಣವನ್ನು ಅವರು ಪ್ರವೇಶಿಸಿದಾಗ ಭಕ್ತಾದಿಗಳು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಲೆಂದು ತಮ್ಮ ಸಂಕೀರ್ತನೆಯನ್ನು ತತ್ಕ್ಷಣ ನಿಲ್ಲಿಸಿದರು. ಅಲ್ಲಿ ಮೌನ ಉಂಟಾಯಿತು. ಹೊಸ ಬಗೆಯ ಗೌರವ ಭಾವಕ್ಕೆ ಪಾತ್ರರಾದರು. ಬಹುಶಃ ತಾವು ಸ್ವಾಮೀಜಿಯನ್ನು ಕಾಣುತ್ತಿರುವುದು ಇದೇ ಕೊನೆಯ ಸಲ ಅಂದುಕೊಂಡರು. ಸ್ವಾಮೀಜಿ ಕೊನೆಯ ಬಾರಿಗೆ ಕರತಾಳಗಳನ್ನು ಬಾಜಿಸುತ್ತಾ ತಮ್ಮ ಜತೆಗೆ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವುದನ್ನು ಭಕ್ತಾದಿಗಳು ನೋಡಿದರು. ಇನ್ನೂ ತಡವಾಗುವ ಮುನ್ನವೇ ತಾವು ಸ್ವಾಮೀಜಿಯಿಂದ ದೀಕ್ಷೆಯನ್ನು ಪಡೆದು ಅವರನ್ನು ಗೌರವವನ್ನಾಗಿ ಒಪ್ಪಿಕೊಳ್ಳಬೇಕೆಂದು ದೀಕ್ಷಿತರಲ್ಲದವರು ಇಚ್ಛಿಸಿದರು. ಶ್ರೀಲ ಪ್ರಭುಪಾದರು ಧ್ವನಿವರ್ಧಕವನ್ನು ತಮ್ಮ ಮುಂದಿಡುವಂತೆ ಕೇಳಿದರು. ಅವರು ಹೀಗೆ ಮಾತನಾಡಬಹುದೆಂದು ಯಾರೂ ನಿರೀಕ್ಷಿಸಿರಲಿಲ್ಲ. ಅವರನ್ನು ತಡೆಯಬಹುದಾಗಿದ್ದ ಕೀರ್ತನಾನಂದನು ಕೂಡ ಏನೂ ಮಾತನಾಡದೆ ಸಮರ್ಪಣಾ ಭಾವದಿಂದ ಕುತೂಹಲಮತಿಯಾಗಿ ಉಳಿದವರ ಜೊತೆ ಕೂತು ಬಿಟ್ಟನು. ಪ್ರಭುಪಾದರು ತಮ್ಮ ಆಧ್ಯಾತ್ಮಿಕ ಉದ್ದೇಶವನ್ನು ಕುರಿತು ಮೇಲುಧ್ವನಿಯಲ್ಲಿ ಮಾತನಾಡಿದರು. ತಮ್ಮ ಗುರುವಿನ ಅಪ್ಪಣೆಯ ಮೇರೆಗೆ ತಾವು ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನವನ್ನು ಅಮೆರಿಕಕ್ಕೆ ತಂದದ್ದಾಗಿ ತಿಳಿಸಿದರು ಮತ್ತು ಇದಕ್ಕೆ ಸ್ಪಂದಿಸುವಂತಹ ಶ್ರದ್ಧಾವಂತ ಆತ್ಮರುಗಳನ್ನು ಕೃಷ್ಣನೇ ಕೃಪೆಯಿಟ್ಟು ತಮ್ಮ ಕಡೆಗೆ ಕಳುಹಿಸಿದ್ದಾನೆ ಎಂದರು. ನನ್ನ ಗೃಹಸ್ಥ ದಿನಗಳಿಂದ ನನಗೆ ಭಾರತದಲ್ಲಿ ಕೆಲವು ಮಕ್ಕಳು ಇವೆ. ಆದರೆ ನಿಜವಾಗಿ ನೋಡಿದರೆ ನೀವೇ ನನ್ನ ಮಕ್ಕಳು. ಈಗ ನಾನು ಸ್ವಲ್ಪ ಕಾಲ ಭಾರತಕ್ಕೆ ಹೋಗುತ್ತಿದ್ದೇನೆ ಅಷ್ಟೇ. ಬಟ್ಟೆಯ ಆಚ್ಛಾದನೆಯಿಂದ ರಂಜಿತವಾದ ಗೋಡೆಗೆ ಒರಗಿ ಕೂತು ನಿಧಾನವಾಗಿ ಮಾತನಾಡುತ್ತಿದ್ದ ಸ್ವಾಮೀಜಿಯ ಕಡೆ ಎಲ್ಲರ ದೃಷ್ಟಿಗಳು ಕೇಂದ್ರೀಕೃತವಾಗಿದ್ದವು. ಇದ್ದಕ್ಕಿದ್ದ ಹಾಗೆ ಬಾಗಿಲು ತೆರೆದುಕೊಂಡಿತು. ರವೀಂದ್ರ ಸ್ವರೂಪನು ಖಿನ್ನ ಮುಖಮುದ್ರೆಯಿಂದ ಒಳಗೆ ಪ್ರವೇಶಿಸಿದನು. ಎಲ್ಲರಿಗೂ ಗೊತ್ತಿತ್ತು ರವೀಂದ್ರ ಸ್ವರೂಪನು ಕೃಷ್ಣ ಪ್ರಜ್ಞೆಯಿಂದ ಈ ಸಂಘದಿಂದ ಹೊರಕ್ಕೆ ಹೋಗಲು ಅಪೇಕ್ಷಿಸಿದ್ದ ಎನ್ನುವುದು. ಅವನು ಸ್ವಾಮೀಜಿಯಿಂದ ತಾನು ಪಡೆದ ದೀಕ್ಷೆಯ ವಿಧಿವಿಧಾನಗಳನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆತ ಹೊರಟು ಹೋಗಲು ಬಯಸಿದ್ದ. ಅವನಿಗೆ ಇನ್ನೂ ಮುಂದಕ್ಕೆ ಯಾವ ಗುರುವೂ ಬೇಕಾಗಿರಲಿಲ್ಲ. ಉಳಿದ ಭಕ್ತರು ಅವನನ್ನು ತಡೆದಿದ್ದರು. ಆದರೂ ಆತ ತನ್ನ ನಿಲುವಿಗೆ ಪಟ್ಟು ಹಿಡಿದಿದ್ದ. ಅವನ ಬಗೆಗೆ ಇತರ ಭಕ್ತಾದಿಗಳಿಗೆ ಅಂತಹ ನಂಬಿಕೆ ಇರಲಿಲ್ಲ. ಅವನು ಸ್ವಾಮೀಜಿ ಹೊರಡುವ ಹಿಂದಿನ ರಾತ್ರಿ ಇಂತಹ ಕೆಲಸ ಹೇಗಾದರೂ ಮಾಡಿಯಾನು. ರವೀಂದ್ರ ಸ್ವರೂಪನು ಬಂದು ಸ್ವಾಮೀಜಿಗೆ ಪ್ರಣಾಮ ಮಾಡಿದನು. ಆದರೆ ಮೇಲಕ್ಕೆ ಏಳಲಿಲ್ಲ. ಅದರ ಬದಲು ತನ್ನ ಕೈಕಾಲುಗಳ ಮೇಲೆ ತೆವಳಿಕೊಂಡು ಸ್ವಾಮೀಜಿಯನ್ನು ಸಮೀಪಿಸಿದನು. ಸಾಮಾನ್ಯವಾಗಿ ರವೀಂದ್ರ ಸ್ವರೂಪನು ತನ್ನ ಮೋಹಕವಾದ ಮುಖದಿಂದ, ಉದ್ದವಾದ ಕೆದುರು ಕೂದಲಿನಿಂದ ಮತ್ತು ಗಡ್ಡದಿಂದ ನೋಡಲು ತುಂಬಾ ನಯವಂತನಾದ ದೊಡ್ಡ ಮನುಷ್ಯನಂತೆ ತೋರುತ್ತಿದ್ದವನು. ಆದರೆ ಈಗ ಅತ್ಯಂತ ದುಸ್ಥಿತಿಯಲ್ಲಿ ಗದ್ಗದಿಸುತ್ತಾ ಮರಳನಂತೆ ತೋರಿದನು. ಅವನು ಪ್ರಭುಪಾದರು ಮಂಡಿಸಿದ ಕೆಂಪು ಮರದ ವೇದಿಕೆಯ ಕಡೆ ತೆವಳುತ್ತಾ ಮುಂದುವರಿದನು. ಪ್ರಭುಪಾದರು ಅವನ ಕಡೆ ಕರುಣಾಪೂರ್ಣವಾಗಿ ದಿಟ್ಟಿಸಿದರು. ಬಾ ನನ್ನ ಮಗುವೆ ಎಂಬಂತೆ. ರವೀಂದ್ರ ವೇದಿಕೆಯ ಮೆಟ್ಟಿಲುಗಳನ್ನೇರಿ ತನ್ನ ಹೋದರಾದ ತಲೆಯನ್ನು ಪ್ರಭುಪಾದರ ತೊಡೆಯ ಮೇಲಿರಿಸಿದನು. ಪ್ರಭುಪಾದರು ಅವನ ತಲೆಯನ್ನು ಮೆತ್ತಗೆ ತಟ್ಟುತ್ತಿದ್ದಂತೆ ಆತ ಬಿಕ್ಕಿ ಬಿಕ್ಕಿ ಅತ್ತನು. ಅದೊಂದು ಮನಸ್ಸನ್ನು ಕರಗಿಸುವ ದೃಶ್ಯವಾಗಿತ್ತು. ಯಾಕೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಾಂತಿರೂಪಿಣಿ ಮಾತಾಜಿ, ನೆಕ್ಸ್ಟ್ ಓದಿಸ್ಲಾ? ಒಂದು ಪೇಜ್ ಅಲ್ಲ, 208 ತನಕ ಓದಿಯಲ್ಲ. 208 10 ಪೇಜ್ ಆಗ್ತದೆ. ನೆಕ್ಸ್ಟ್ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಓದಿ 208 ಪೇಜ್ ತನಕ ಓದಿ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾಕೆ ಏನಾಯಿತು ಇಂದಲ್ವಾ ಮಾತಾಜಿ? ಹರೇ ಕೃಷ್ಣ. ಹೌದು, ಓದಿ ಮಾತಾಜಿ. ಯಾಕೆ ಏನಾಯ್ತು ಮಗು, ನೀನು ಇಷ್ಟೊಂದು ಅಸುಖಿಯಾಗಬಾರದು ಎಂದರು ಸ್ವಾಮೀಜಿ. ರವೀಂದ್ರನು ಅರಚಿದನು. ನಾನು ಯಾವ ಮಧ್ಯವರ್ತಿಯೂ ಇಲ್ಲದೆ ನೇರವಾಗಿ ದೇವರನ್ನು ಕಾಣಬೇಕು ಎಂದು ಗದ್ಗದ ಧ್ವನಿಯಿಂದ ಹೇಳಿದನು. ಪ್ರಭುಪಾದರು ಆತನ ತಲೆಯನ್ನು ತಮ್ಮ ಕೈಯಿಂದ ತಟ್ಟುವುದನ್ನು ಮುಂದುವರಿಸಿದರು. ಸುಮ್ಮನೆ ಗೀಳು ಹಿಡಿದವನಂತೆ ವರ್ತಿಸಬೇಡ.
ಸಾಧ್ಯವಾದಷ್ಟು ನೀನು ನಮ್ಮ ಸಹವಾಸವನ್ನು ಮುಂದುವರಿಸು. ರವೀಂದ್ರನ ಅಳು ಕಡಿಮೆಯಾಯಿತು. ಮತ್ತೆ ಪ್ರಭುಪಾದರು ಹೇಳಿದರು, ರವೀಂದ್ರನನ್ನು ಹಾಗೂ ಭಾವೋದ್ರೇಕದ ಗರ ಹೊಡೆದಂತಿದ್ದ ಆ ಕೋಣೆಯೊಳಗಿನ ಸಮೂಹವನ್ನು ಒಟ್ಟಿಗೆ ಉದ್ದೇಶಿಸಿ, ನಾನೊಬ್ಬ ವಯಸ್ಸಾದ ಮುದುಕ, ನಾನು ಯಾವ ಕ್ಷಣವಾದರೂ ಸಾಯಬಹುದು. ಸುಮ್ಮನೆ ಆದರೆ ಇಲ್ಲಿ ನೋಡಿ ಕರ್ಸರ್ ತಂದಿದ್ದೇನೆ. ಆದರೆ ದಯಮಾಡಿ ನೀವೆಲ್ಲರೂ ಸಂಕೀರ್ತನೆಯನ್ನು ಮುಂದುವರಿಸಬೇಕು. ಆದ ಕಾರಣ ನೀವೆಲ್ಲ ವಿನೀತರು, ತಾಳ್ಮೆಯುಳ್ಳವರು ಆಗಬೇಕು. ಚೈತನ್ಯ ಮಹಾಪ್ರಭು ಹೇಳಿದಂತೆ ಹುಲ್ಲುಗರಿಕೆಯ ಹಾಗೆ ವಿನೀತರಾಗಬೇಕು, ಮರಕ್ಕಿಂತ ಹೆಚ್ಚು ತಾಳ್ಮೆಯುಳ್ಳವರಾಗಬೇಕು. ನಿಮಗೆ ಈ ಕೃಷ್ಣ ಪ್ರಜ್ಞೆಯನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಉತ್ಸಾಹ ಹಾಗೂ ತಾಳ್ಮೆ ಎರಡೂ ಬೇಕು. ಒಡನೆಯೇ ರವೀಂದ್ರನ ಕಣ್ಣೀರು ಆರಿತು. ಆತ ಮೇಲಕ್ಕೆ ಎದ್ದು ನೇರವಾಗಿ ನಿಂತ. ಒಂದು ಕ್ಷಣ ಹಿಂದೆ ಮುಂದೆ ನೋಡಿ ಬಾಗಿಲ ಕಡೆ ಧಾವಿಸಿ ತನ್ನ ಹಿಂದೆ ಧಡ್ಡೆಂದು ಸದ್ದಾಗುವಂತೆ ಬಾಗಿಲನ್ನೆಳೆದುಕೊಂಡು ಹೊರಟೇ ಹೋದ. ಕೃಷ್ಣ ಪ್ರಜ್ಞೆಯ ಪರಿಸರದಿಂದ ರವೀಂದ್ರನ ಹಠಾತ್ ನಾಟಕೀಯ ನಿರ್ಗಮನ ಭಕ್ತಾದಿಗಳನ್ನು ದಂಗುಬಡಿಸಿತು. ಪ್ರಭುಪಾದರು ಅಚಲವಾಗಿ ಕುಳಿತು ಗಂಭೀರವಾಗಿ ತಮ್ಮ ಮಾತನ್ನು ಮುಂದುವರಿಸಿದರು. ನೀವೆಲ್ಲರೂ ದೃಢವಾಗಿ ಅಂಟಿಕೊಂಡು ತಮ್ಮ ಹಾಗೂ ಇತರರ ಪ್ರಯೋಜನಕ್ಕಾಗಿ ಈ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುಂದುವರಿಸಬೇಕು. ಈವರೆಗೂ ಏನನ್ನು ಇಲ್ಲಿ ಕಲಿತಿದ್ದೀರೋ ಅದನ್ನು ಪುನರಾವರ್ತನೆ ಮಾಡಬೇಕು ಎಂದರು. ಬಹುಶಃ ಮೊಟ್ಟ ಮೊದಲಿಗೆ ತಾವೆಲ್ಲರೂ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವ ಈ ಆಂದೋಲನದ ಒಂದು ಅವಿಭಾಜ್ಯ ಅಂಗ ಎನ್ನುವುದನ್ನು ಅವರೆಲ್ಲರೂ ಅರಿತುಕೊಂಡರು. ಅವರೆಲ್ಲರೂ ಕೇವಲ ಸುಸಂದರ್ಭಕ್ಕಾಗಿ ಹಾಗೂ ಸದ್ಭಾವನೆಯ ಕಾರಣದಿಂದ ಮಾತ್ರವಲ್ಲ, ಸ್ವಾಮೀಜಿಯ ಹಾಗೂ ಕೃಷ್ಣನ ವಿಚಾರದಲ್ಲಿ ತಮಗಿರುವ ಪ್ರೇಮಮಯ ಬೆಸುಗೆಯಿಂದಲೂ ಈ ಸಂಘಟನೆಯೊಳಗೆ ಒಂದಾದವರು. ಪ್ರಭುಪಾದರು ತಮ್ಮ ನಿವಾಸಕ್ಕೆ ಹಿಂದಿರುಗಿದರು. ಆದರೆ ಮತ್ತೆ ಅದು ತುಮುಲಮಯವಾಯಿತು. ಆಗಲೇ ಸಾಕಷ್ಟು ವೇಳೆಯಾಗಿತ್ತು. ಅನೇಕರು ಸ್ವಾಮೀಜಿಯಿಂದ ದೀಕ್ಷೆಗೆ ಕಾದಿದ್ದರು. ಮುಕುಂದ, ಜಯಾನಂದ ಮತ್ತು ಇತರ ದೇವಸ್ಥಾನದ ಮುಖಂಡರು ಈ ದೀಕ್ಷಾರ್ಥಿಗಳಲ್ಲಿ ಯಾರು ನಿಜವಾಗಿಯೂ ಪ್ರಾಮಾಣಿಕರಾದವರು ಎಂಬುದನ್ನು ನಿರ್ಣಯಿಸಲು ಪ್ರಯತ್ನಿಸಿದರು. ಒಂದು ಸಲಕ್ಕೆ 6 ಮಂದಿಯಂತೆ ಅವರು ಆಯ್ಕೆ ಮಾಡಿದರು ಹಾಗೂ ಅವರನ್ನು ಒಬ್ಬೊಬ್ಬರನ್ನಾಗಿ ಪ್ರಭುಪಾದರ ಕೊಠಡಿಯೊಳಕ್ಕೆ ಕಳುಹಿಸಿದರು. ಪ್ರಭುಪಾದರು ಕಾಲು ಮಣೆಯ ಹಿಂದೆ ಕೂತು ಬಳಿಗೆ ಬಂದ ಒಬ್ಬೊಬ್ಬರಿಗೂ ಅವರವರ ಜಪಮಣಿ ಹಿಡಿದು ಜಪ ಮಾಡಿ ಅವರಿಗೆ ಒಂದೊಂದು ಆಧ್ಯಾತ್ಮಿಕ ನಾಮಕರಣ ಮಾಡಿ ಜಪಸರಗಳನ್ನು ಅವರಿಗೆ ಹಿಂದಿರುಗಿಸುತ್ತಿದ್ದರು. ಕೀರ್ತನಾನಂದನು ಈ ದೀಕ್ಷಾ ವಿಧಿಯನ್ನು ಈಗ ನಿಲ್ಲಿಸಬಹುದೆಂದು, ಅಗತ್ಯವಿದ್ದರೆ ಅಂಚೆಯ ಮೂಲಕ ಈ ಕ್ರಿಯೆಯನ್ನು ಮುಂದುವರಿಸಬಹುದೆಂದು ಸ್ವಾಮೀಜಿಯನ್ನು ಪ್ರಾರ್ಥಿಸಿಕೊಂಡನು. ಆದರೆ ಪ್ರಭುಪಾದರು ಯಾರು ಬಂದರೋ ಅವರಿಗೆಲ್ಲ ದೀಕ್ಷೆ ನೀಡುವ ಕಾರ್ಯವನ್ನು ಮುಂದುವರಿಸುವೆ ಎಂದು ಹೇಳಿದರು. ಮುಕುಂದ ಮತ್ತು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೋಹಿಣಿ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಕುಂದ ಮತ್ತು ಜಯಾನಂದರು ಆದ್ಯತೆಯನ್ನು ಗೊತ್ತುಪಡಿಸಿದರು. ಯಾಕಂದರೆ ಕೆಲವರು ಅನೇಕ ತಿಂಗಳ ಕಾಲ ಪ್ರಾಮಾಣಿಕವಾಗಿ ದೀಕ್ಷೆಗಾಗಿ ಕಾದಿದ್ದರು. ಇನ್ನುಳಿದವರು ಸುಮ್ಮನೆ ಹಿಂದಿರುಗಬೇಕಾಯಿತು. ಜಾನ್ ಕಾರ್ಟರ್ ಸ್ವಾಮೀಜಿಯ ಉಪನ್ಯಾಸದ ಅನಂತರ ನಾನು ದೀಕ್ಷೆಯನ್ನು ತೆಗೆದುಕೊಳ್ಳಬೇಕೆಂಬ ವಿಚಾರ ನನ್ನಲ್ಲಿ ಖಚಿತವಾಯಿತು. ಈ ದೀಕ್ಷೆಯನ್ನು ಅಂಚೆ ಮೂಲಕವೂ ಪಡೆದುಕೊಳ್ಳಬಹುದೆಂಬ ಮಾತು ಅಲ್ಲಿ ಕೇಳಿ ಬಂದರೂ ನಾನು ನನ್ನ ಗುರುವಿನ ನೇರ ಹಾಗೂ ವೈಯಕ್ತಿಕ ಸಂಪರ್ಕದ ಮೂಲಕ ದೀಕ್ಷೆಯನ್ನು ಪಡೆದು ಅವರಿಂದ ಸ್ವೀಕೃತವಾಗಬೇಕೆಂದು ನನ್ನ ಅಪೇಕ್ಷೆಯಾಗಿತ್ತು. ಆದ ಕಾರಣ ಮುಕುಂದನ ಹತ್ತಿರಕ್ಕೆ ನಾನು ತ್ವರಿತವಾಗಿ ಹೋಗಿ, ಇನ್ನೂ ದೀಕ್ಷೆಗೊಳ್ಳುವವರ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ, ನನ್ನನ್ನು ಇದರೊಳಗೆ ಸೇರಿಸಿರಿ ಎಂದು ಕೇಳಿಕೊಂಡ. ಅವನು ಹೇಳಿದ ಸ್ವಾಮೀಜಿ ಅಂತಹ ಯಾವ ಒಂದು ನಿರ್ದಿಷ್ಟ ಕಾರ್ಯಕ್ರಮವನ್ನು ಈ ವಿಚಾರದಲ್ಲಿ ಅನುಸರಿಸುತ್ತಿಲ್ಲ. ನಾವೇನು ಅತ್ಯಂತ ಪ್ರಾಮಾಣಿಕರಾದವರನ್ನು ಮಾತ್ರ ಹೀಗೆ ಆಯ್ಕೆ ಮಾಡುತ್ತಿದ್ದೇವೆ. ಹಾಗಾದರೆ ದಯಮಾಡಿ ಈ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸಿ ಎಂದು ನಾನು ಕೇಳಿಕೊಂಡೆ. ನಿಜವಾಗಿಯೂ ನಾನು ಪ್ರಾಮಾಣಿಕ, ನಿಜವಾಗಿಯೂ ದೀಕ್ಷೆ ಪಡೆಯಬೇಕೆಂದು ನನಗೆ ಕಾತರವಿದೆ ಎಂದು ಹೇಳಿದ. ಆತ ನನ್ನ ಹೆಸರನ್ನು ಸೇರಿಸಿ ಆ ಪಟ್ಟಿಯನ್ನು ಸ್ವಾಮೀಜಿ ಹತ್ರ ತೆಗೆದುಕೊಂಡು ಹೋದನು. ಆಗ ಸ್ವಾಮೀಜಿ ಒಬ್ಬೊಬ್ಬರನ್ನಾಗಿ ಹೇಳಿ ಕಳಿಸಿದರು.
3 ಜನರ ಅನಂತರ ನನಗೆ ಕರೆ ಬಾರದ ಹೋದದ್ದನ್ನು ಗಮನಿಸಿ ನನಗೆ ಕಳವಳವಾಯಿತು. 4ನೆಯವರಿಗೆ ಕರೆ ಬಂದಾಗ ನಾನು ತುದಿಗಾದಲ್ಲಿ ಕಾದೆ. 5ನೆಯವರಿಗೆ ಕರೆ ಬಂದಾಗ ಅದು ನಾನಾಗಿರಲಿಲ್ಲ. ಹೀಗಾಗಿ ತೀರಾ ಕುಸಿದು ಹೋದೆ. ಇನ್ನೇನು ಸ್ವಾಮೀಜಿ ಭಾರತಕ್ಕೆ ಹೋಗಿಬಿಡುತ್ತಾರೆ, ಅಂದರೆ ಕೃಷ್ಣನಿಗೆ ಹೋಗುತ್ತಾರೆ. ನನಗೆ ಈ ಅವಕಾಶ ತಪ್ಪಿದಂತೆ ಇದೇ ನನ್ನ ಕೊನೆ. ನಾನು ಬದುಕಿಯೂ ಏನೂ ಪ್ರಯೋಜನವಿಲ್ಲ ಎಂದು ಅಂದುಕೊಂಡೆ. ನಾನು ಎದ್ದು ತೂಗು ಹಾಕಿದ್ದ ನನ್ನ ಕೋಟನ್ನು ಎತ್ತುಕೊಂಡು ನಾನು ಅಳುವುದನ್ನು ಯಾರಾದರೂ ನೋಡುವ ಮೊದಲು ಹೊರಟು ಬಿಡಬೇಕೆಂದು ಅಂದುಕೊಂಡೆ. ಅತ್ತರಿಸಿಕೊಂಡು ಬರುತ್ತಿತ್ತು, ಆದರೆ ಅದನ್ನು ತಡೆ ಹಿಡಿದೆ. ಒಂದಷ್ಟು ಜನ ನನ್ನಲ್ಲಿ ಸಮಾಧಾನ ಪಡಿಸುವಂತೆ ನನ್ನ ಬೆನ್ನು ತಟ್ಟಿ, ಆದದ್ದಾಯ್ತು ಬಿಡಿ, ಸ್ವಾಮೀಜಿ ನಿಮಗೆ ಕಾಗದ ಬರೆದು ಅದರಲ್ಲಿ ನಿಮ್ಮ ದೀಕ್ಷಾನಾಮವನ್ನು ಸೂಚಿಸಬಹುದು ಎಂದರು. ನನ್ನ ಮನಸ್ಸಿನ ತುಂಬಾ ಇದ್ದದ್ದೆಂದರೆ ಅವರು ಈ ರಾತ್ರಿ ಮಾತನಾಡುವ ರೀತಿಯನ್ನು ನೋಡಿದರೆ ನನಗೆ ದೀಕ್ಷೆ ಲಭಿಸುವ ಸಂದರ್ಭ ದೊರಕಲಾರದೇನೋ ಎಂಬ ವಿಚಾರ. ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಳಲು ಅಸಮರ್ಥನಾಗಿದ್ದೆ. ಹೊರಕ್ಕೆ ಹೋಗಿ ಗೋಲ್ಡನ್ ಗೇಟ್ ಕಡೆ ಕಾರು ನಿಲ್ಲಿಸುವ ಸ್ಥಳಕ್ಕೆ ನಡೆಯತೊಡಗಿದೆ. ನಾನು ಎಂದುಕೊಂಡೆ, ನಾನು ಇಲ್ಲಿಂದ ಹಾರಿ ಬಿಡುತ್ತೇನೆ. ಹೀಗೆ ನಾನು ಹಾರಿ ಆತ್ಮಹತ್ಯೆ ಮಾಡಿಕೊಂಡರೆ ನಾನೊಂದು ಭೂತವಾಗಬಹುದೆಂಬ ಅರಿತಿರಲಿಲ್ಲ. ಅದನ್ನು ಅರಿಯುವಷ್ಟು ಅನುಭವ ಪಡೆದಿರಲಿಲ್ಲ. ಜೀವನ ವ್ಯರ್ಥವಾಯಿತು ಎಂದು ಭಾವಿಸಿಕೊಂಡೆ. ನಾನು ಕಾರು ನಿಲ್ದಾಣದ ರಸ್ತೆಯಲ್ಲಿ ಅರ್ಧ ದಾರಿ ಹೋಗಿದ್ದೆಷ್ಟೇನಷ್ಟೇ. ಆಗ ತಟ್ಟನೆ ನನಗೊಂದು ವಿಚಾರ ಹೊಳೆಯಿತು. ಒಂದು ವೇಳೆ ಇನ್ನೂ ಒಬ್ಬರಿಗೆ ದೀಕ್ಷೆ ಕೊಡಬೇಕೆಂದು ಅವರು ತೀರ್ಮಾನಿಸುವುದಾದರೆ ನಾನು ಇನ್ನು ಎಲ್ಲೋ ಅಲೆದಾಡುತ್ತಿದ್ದರೆ ಹೇಗೆ? ಈ ವಿಚಾರ ನನ್ನಲ್ಲಿ ಎಷ್ಟು ಭರವಸೆ ತುಂಬಿತೆಂದರೆ ಹಿಂದಿರುಗಿ ಮತ್ತೆ ದೇವಸ್ಥಾನ ಕಡೆಗೆ ಓಡಿದೆ. ನಾನು ದೇವಸ್ಥಾನದ ಮುಂಭಾಗಲನ್ನು ತಲುಪುವ ಹೊತ್ತಿಗೆ ಜಾನಕಿ ಮೆಟ್ಟಿಲಿಳಿದು ಧಾವಿಸಿ ಬಂದು, ಸ್ವಾಮೀಜಿ ಇನ್ನೂ ಒಬ್ಬರನ್ನು ತೆಗೆದುಕೊಳ್ಳುತ್ತಾರಂತೆ ಎಂದಳು. ಹೀಗೆಂದವಳು ಯಾರೋ ಒಬ್ಬರನ್ನ ಕೈ ಹಿಡಿದು ಎಳುಕೊಂಡು ಸ್ವಾಮೀಜಿ ಕೊಠಡಿಗೆ ಹೋಗುವ ಮೆಟ್ಟಲನೇರಿದಳು. ನನ್ನ ಕಾಲು ನಿಂತಲ್ಲಿಯೇ ಕುಸಿದು ನನ್ನ ಕಣ್ಣಲ್ಲಿ ಕಂಬನಿಗಳು ಸುರಿಯತೊಡಗಿದವು. ಅಲ್ಲಿಯೇ ನಿಂತಿದ್ದ ಹರ್ಷರಾಣಿ ನನ್ನ ನೋಡಿ ನನ್ನ ಕೈ ಹಿಡಿದು ಸ್ವಾಮೀಜಿ ಕೊಠಡಿಯ ಮೆಟ್ಟಿಲುಗಳ ಮೇಲೆ ನನ್ನ ಎಳೆದುಕೊಂಡು ಹೋಗಿ, ಬಾ ನನ್ನೊಡನೆ ಎಂದಳು. ಆಕೆ ರಭಸದಿಂದ ಸ್ವಾಮೀಜಿ ಕೊನೆಯಲು ಬಾಗಿಲನ್ನು ಕೂಡ ಬಡಿಯದಂತೆ ನುಗ್ಗಿ ಸ್ವಾಮೀಜಿ ಹತ್ರ ಕರೆದುಕೊಂಡು ಹೋದಳು. ಸ್ವಾಮೀಜಿ ಆಶ್ಚರ್ಯಚಕಿತರಾಗಿ ತಲೆ ಎತ್ತಿ ನೋಡಿದರು. ಹರ್ಷರಾಣಿ ಹೇಳಿದಳು, ಸ್ವಾಮೀಜಿ, ಈ ಯುವಕನಿಗೂ ನೀವು ದೀಕ್ಷೆ ಕೊಡಲೇಬೇಕು. ನಾನು ಸುಮ್ಮನೆ ಬೊಬ್ಬಿಡುತ್ತಿದ್ದೆ. ಸ್ವಾಮೀಜಿ ನನ್ನ ತಳಮನ್ನು ಕಂಡು ಜೋರಾಗಿ ನಗತೊಡಗಿದರು. ಅವರೆಂದರು, ಪರವಾಗಿಲ್ಲ, ಅಳಬೇಡ, ಎಲ್ಲಾ ಸರಿ ಹೋಗುತ್ತದೆ. ನನ್ನ ಜಪಮಾಲೆಯನ್ನು ಕೈಗೆ ತಗೊಂಡು ಮಂತ್ರ ಜಪ ಮಾಡಿ ನನಗೆ ಜೀವಾನಂದ ಎಂಬ ಹೊಸ ಹೆಸರನ್ನು ಕೊಟ್ಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸ್ಕ್ರೀನ್ ಹಾಕಿ ಮಾತಾಜಿ, ಸ್ಕ್ರೀನ್ ಬರ್ಲಿಲ್ಲ. ಸ್ಕ್ರೀನ್ ಹಾಕ್ತೇನೆ, ಅದು ಬೇರೆ ಇದಲ್ಲ. ಬಂತು ನೋಡಿ. ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಶ್ರೀಲಾ ಪ್ರಭುಪಾದರು ಭಾರತಕ್ಕೆ ವಿಚಾರವನ್ನು ಇನ್ನೂ ಪ್ರಸ್ತಾಪಿಸುತ್ತಿದ್ದರು. ಅಂದ್ರೆ ಅವರು ಭಾರತಕ್ಕೆ ಹೋಗ್ಬೇಕು ಅನ್ನೋ ಮಾತನ್ನು ಆಡ್ತಾ ಇದ್ರು. ತತ್ವಶಃ ತಾವು ಹೋಗ್ಬೇಕೆಂದು ಅವರು ಸಂಕಲ್ಪಿಸಿದ್ರು. ಭಾರತಕ್ಕೆ ಹೋಗ್ಲೇಬೇಕು ಅನ್ನೋ ವಿಚಾರವನ್ನು ಅವ್ರು ಮಾಡ್ತಾರೆ. ಯಾವ ಕಡೆಯಿಂದ ಹೋಗ್ಬೇಕು? ಜಪಾನ್ ಕಡೆಯಿಂದ ಹೋಗ್ಬೇಕಾ? ನ್ಯೂಯಾರ್ಕ್ ಕಡೆಯಿಂದ ನಾವು ಪೂರ್ವ ದಿಕ್ಕಿನಾಗಿ ಹೋಗ್ಬೇಕಾ? ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅವರಲ್ಲೇ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸ್ಟಿನ್ಸನ್ ಬೀಚಿನ ಪರಿಸರದಲ್ಲಿ ಆಗಾಗ ಕುಳಿತುಕೊಳ್ಳುತ್ತಿದ್ದ ಕಂದು ಬಣ್ಣದ ಮೋಡ, ಅಲ್ಲಿ ಮೋಡ ಕವಿತಾ ಇತ್ತು. ಆ ಮೋಡ ಹೇಗಿತ್ತು? ಶೀತಕರವಾದ ವಾತಾವರಣ ಅವರ ಧೃತಿಯನ್ನು ಗೆಡಿಸ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನೂ ಅವರ ಆರೋಗ್ಯ ಅಷ್ಟು ಸ್ಥಿತಿಯಲ್ಲಿತ್ತು, ಸುಧಾರಣೆ ಆಗಿರ್ಲಿಲ್ಲ. ಅವರು ಆ ಸ್ಥಿತಿಯಲ್ಲಿ ಅವರು ಅಲ್ಲಿ ಇರ್ತಾರೆ. ಒಂದೊಂದು ಸಲ ಸಾಯುವ ಮಾತನ್ನು ಕೂಡ ಆಡ್ತಿದ್ರಂತೆ ಅವರು. ಅಂದ್ರೆ ನಾವು ಅಮೆರಿಕದಲ್ಲಿ ಸತ್ರೇನು, ಬೃಂದಾವನದಲ್ಲಿ ಸತ್ರೇನು, ಎಲ್ಲಿ ಸತ್ರು ಒಂದೇ ಅಂತ ಅವ್ರ ಭಾವನೆ. ಯಾಕಂದ್ರೆ ಕೃಷ್ಣ ಭಕ್ತ ಎಲ್ಲಿ ಸತ್ರೆ ಕೂಡ ಅವನು ಅಲ್ಲಿಯ ಬೃಂದಾವನ ಆಗಿರ್ತದೆ ಅಂತ ಅವ್ರು ಹೇಳ್ತಾರೆ. ಒಮ್ಮೆ ಚೈತನ್ಯ ಪ್ರಭುಗಳು ಹೇಳ್ತಾರಂತೆ ಇವರಿಗೆ, ಅದ್ವೈತ ಆಚಾರ್ಯರಿಗೆ, ಅಲ್ಲಿ ನೀನ್ ಎಲ್ಲಿದ್ಯೋ ಅದೇ ಬೃಂದಾವನ ಹೇಳ್ತಾರಂತೆ. ಶಿಷ್ಯನಾದ ಅದ್ವೈತರಿಗೆ ಅವ್ರು ಹೇಳ್ತಾರೆ, ನೀವ್ ಎಲ್ಲಿದ್ದೀರೋ ಅದೇ ಬೃಂದಾವನ ಅಂತ. ಅದನ್ನು ಪ್ರಭುಪಾದರಲ್ಲಿ ನೆನಪಿಸಿಕೊಳ್ತಾರೆ. ಆದ್ರಿಂದ ನಾನು ಎಲ್ಲಿ ಸತ್ರೇನು
ಅದು ಕೂಡ ವೃಂದಾವನವೇ ಆಗ್ತದೆ. ಕೃಷ್ಣ ಭಕ್ತ ಎಲ್ಲಿ ಸಾಯ್ತಾನೆ ಅವನು ಕೃಷ್ಣನ ಸ್ಮರಣೆಯಲ್ಲಿ ಸಾಯ್ತಾನೆ ಅಲ್ವಾ, ಅದು ಆಧ್ಯಾತ್ಮಿಕ ಆಕಾಶಕ್ಕೆ ಹೋಗ್ತಾನೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಆದ್ರೂ ಪ್ರಭುಪಾದರಿಗೆ ವೃಂದಾವನಕ್ಕೆ ಹೋಗುವ ಅಪೇಕ್ಷೆ ತುಂಬಾ ಇರ್ತದೆ, ಅಲ್ಲಿಯೇ ಸಾಯ್ಬೇಕು ಅನ್ನುವ ಆಸೆ ಇರ್ತದೆ. ಈಗ ಆಗಿರೋದು ಬೇಗ ಸಾಯುದಿಲ್ಲ, ಆದ್ರೆ ಅವರ ಇಷ್ಟ ಅಲ್ಲಿ ಸರಿಯಾಗಿ ವಾಯ್ಸ್ ಕೇಳುದಿಲ್ಲ ಮಾತಾಜಿ, ಕಟ್ ಕಟ್ ಆದಾಗೆ ಕೇಳ್ತಾವ. ಕಟ್ ಆಗ್ತದ. ಅಲ್ಲ, ವಾಯ್ಸ್ ಒಮ್ಮೆ ಮೆಲ್ಲ ಬರ್ತದೆ, ಒಮ್ಮೆ ಜಾಸ್ತಿ. ಹೌದಾ? ಪ್ರಭುಪಾದರಿಗೆ ಅಲ್ಲೇ ಸಾಯ್ಬೇಕು ವೃಂದಾವನದಲ್ಲಿ ಅನ್ನುವ ಇಷ್ಟ ಇರ್ತದೆ. ಆದ್ರೆ 72 ವರ್ಷ ಮಾತ್ರ ಅವರು, ಈಗ ಇನ್ನೂ ತುಂಬಾ ಕಾರ್ಯ ಮಾಡುದಿದೆ, ಅವರು ಬಾಕಿ ಇದೆ. ಆದ್ರೆ ಅವ್ರು ಎಣಿಸ್ತಾರೆ ನಾನು ಅಲ್ಲಿ ಸಾಯ್ಬೇಕು, ತುಂಬಾ ಸುಸ್ತಾಗಿರ್ತಾರಲ್ವಾ, ವಯಸ್ಸಾಗಿದೆ ಅನ್ನೋ ಭಾವನೆ ಅವರಲ್ಲಿ ಇರ್ತದೆ. ಆಮೇಲೆ ಅದೇ ಅತ್ಯುತ್ತಮವಾದ ಸ್ಥಳ, ಜೊತೆಗೆ ತಮ್ಮ ಶಿಷ್ಯರನ್ನು ಆಧ್ಯಾತ್ಮಿಕ ತರಬೇತಿಗಾಗಿ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಆಧ್ಯಾತ್ಮಿಕ ಒಂದು ಇದು ಮಾಡ್ಬೇಕು ಅಂತ ಹೇಳ್ಕೊಂಡು ಅವ್ರದ್ದು ಏನಂದ್ರೆ ಪರಕೀಯರನ್ನು ಕರ್ಕೊಂಡು ಬಂದು ಅವರಿಗೆ ನಾನು ದೀಕ್ಷೆ ಇಲ್ಲಿ ಕೊಟ್ಟು ಅಲ್ಲಿ ಶಿಕ್ಷಣ ಕೊಡಬೇಕು, ಅವರಿಂದ ಪ್ರಚಾರ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ ಅವರಿಗೆ. ಅದು ಇವರಿಗೆ ಲೆಟರ್ ಬರೀತಾರ ಅವರು, ಯಾರಿಗೆ ಅವರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ತುಂಬಾ ಹಣ ಎಲ್ಲ ಬೇಕಾಗ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸಿದ್ಧಿಯ ಉಗಿ ಹಡಗು ಅಂತ ಹೇಳಿದ್ರೆ ಉಗಿ ಇಂಜನ್, ಉಗಿಯಿಂದ ನಡೆಯುವಂತಹದ್ದು. ಆ ಕಂಪನಿಯ ಮಾಲೀಕ, ಅವರು ಹೆಸರು ಸುಮತಿ ಮುರಾರ್ಜಿ ಅಂತ, ಅವರಿಗೆ ಒಂದು ಲೆಟರ್ ಬರೀತಾರೆ. ಅವರು ಮೊದ್ಲೊಮ್ಮೆ ಇವರಿಗೆ ಹೆಲ್ಪ್ ಮಾಡಿದ್ದಾರೆ, ಭಾರತದಿಂದ ಜನರನ್ನು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಅವರು ಫ್ರೀ ಆಗಿ ಟಿಕೆಟ್ ಇಲ್ಲದೆ ಹೋಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ನನ್ಗೆ ಭಾರತಕ್ಕೆ ಸ್ವಲ್ಪ ಹುಡುಗರನ್ನು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕೂಡ ಒಂದು ತರಬೇತಿ ಕೊಟ್ಟು ಅವರ ಮುಖಾಂತರ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡ್ಬೇಕು, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಮೇಲೆ ನನ್ನ ಶರೀರಕ್ಕೆ ಸಾಕಷ್ಟು ತ್ರಾಣ ಬಂತು, ಸಾಧ್ಯವಾದಷ್ಟು ಬೇಗ ನಾನು ಭಾರತಕ್ಕೆ ಹಿಂದಿರುಗಲು ಯೋಚಿಸುತ್ತಿದ್ದೇನೆ ಅಂತ ಹೇಳ್ತಾರೆ. ಈಗ ನನಗೆ 72 ವರ್ಷ ತುಂಬುತ್ತಾ ಇದೆ. ಪಶ್ಚಿಮದಲ್ಲಿ ನಾನು ಪ್ರಾರಂಭಿಸಿದ ಕೆಲಸ ಇನ್ನೂ ಮುಗಿದಿಲ್ಲ, ಅವರ ಕೆಲಸ ಇನ್ನೂ ಮುಗಿಲಿಲ್ಲ. ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆ ಪ್ರಸಾರ ಮಾಡಲು ನಾನು ಅಮೆರಿಕದ ತರುಣರಿಗೆ ತರಬೇತಿ ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಆ ತರಬೇತಿ ಕೊಡಬೇಕಾದ್ರೆ ಅದೇ ಪ್ರಯಾಣ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಹಡಗಿನಲ್ಲಿ ನಾನು ಅವನ್ನ ಕರ್ಕೊಂಡು ಬಂದು ಇಲ್ಲಿ ವೃಂದಾವನದಲ್ಲಿ ತರಬೇತಿಯನ್ನು ಕೊಟ್ಟು ಅವರಿಗೆ ನಾನು ಈ ಕೃಷ್ಣ ಪ್ರಜ್ಞೆ ಪ್ರಚಾರದಲ್ಲಿ ಅವ್ರನ್ನ ತೊಡಗಿಸ್ತೇನೆ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಗಿ ಮತ್ತೆ ಅವರಿಗೆ ಇಳಿ ವಯಸ್ಸಿನಲ್ಲಿ ನನಗೆ ಯಾವಾಗ ಮರಣ ಸಂಭವಿಸ್ತದೋ ಗೊತ್ತಿಲ್ಲ, ನನ್ನ ಬದುಕಿನ ಕೊನೆಗಾಲದಲ್ಲಿ ನಾನು ವೃಂದಾವನದಲ್ಲಿ ಸಾಯಬೇಕೆಂಬುದು ಅಪೇಕ್ಷೆ ಅಂತ ಹೇಳ್ತಾರೆ. ಕೀರ್ತನಾನಂದ, ಹಯಗ್ರೀವ ಮತ್ತಿತರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಕೃಷ್ಣ ಲೀಲೆಗಳಿಂದ ಪವಿತ್ರವಾದ ಆ ಕ್ಷೇತ್ರ ಎಲ್ಲ ತೋರಿಸ್ತೇನೆ ಅವರಿಗೆ. ಅಲ್ಲಿ ಎಲ್ಲ ತೋರಿಸಿ ಆ ದೇವಸ್ಥಾನದ ನಿರ್ಮಾಣದ ನಿಧಿಯಿಂದ ವೃಂದಾವನದಲ್ಲಿ ಅಮೆರಿಕನ್ ಭವನವೊಂದನ್ನು ನಾನು ನಿರ್ಮಿಸ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನೆಲ್ಲ ಅಲ್ಲಿ ವೃಂದಾವನದಲ್ಲಿ ಇರುವಂತ ಎಲ್ಲ ಟೆಂಪಲ್ ಅನ್ನು ತೋರಿಸುವಂತದ್ದು, ಮತ್ತೆ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಒಂದು ಟೆಂಪಲ್ ಕಟ್ಲಿಕ್ಕೆ ನಿಧಿ ಸಂಗ್ರಹ ಮಾಡಿದ್ದಾರೆ. ಆ ಹಣದಿಂದ ನಾನು ವೃಂದಾವನದಲ್ಲಿ ಅಮೆರಿಕನ್ ಭವನ ಕಟ್ಟುದು, ಅದರ ಮುಖಾಂತರ ಅಲ್ಲಿ ತರಬೇತಿ ಕೊಟ್ಟು ಪ್ರಚಾರ ಮಾಡುದು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಮ್ಯಾಂಟ್ರಿಯಾಲ್ಗೆ ಬಂದು ರಾಧಾಕೃಷ್ಣ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವ ಸಮಾರಂಭದಲ್ಲಿ ನಾನು ಭಾಗವಹಿಸಬಹುದು. ಅನಂತರ 6 ತಿಂಗಳ ಕಾಲ ಭಾರತದಲ್ಲಿದ್ದು ಮತ್ತೆ ಕೃಷ್ಣ ಪ್ರಜ್ಞೆಯ ಪ್ರಚಾರಕರಿಗೆ ತರಬೇತಿ ನೀಡಲು ವೃಂದಾವನದಲ್ಲಿ ಅಮೆರಿಕನ್ ಭವನವನ್ನು ನಿರ್ಮಿಸುವ ಕಾರ್ಯಕ್ರಮ ಇದೆ. ಅಲ್ಲಿಗೆ ಈ ಜಗತ್ತಿನ ಕೃಷ್ಣ ಪ್ರಜ್ಞೆಯು ತಾನೇ ತಾನಾಗಿ ಪ್ರಕಾಶನಗೊಳ್ಳುವ ವಿವಿಕ್ತವನಾದ ಏಕೈಕ ಅತೀತ ಧಾಮವೆಂದರೆ ವೃಂದಾವನ ಒಂದೇ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಕೃಷ್ಣ ಪ್ರಜ್ಞೆ ಪ್ರಕಾಶನ ಮಾಡ್ಲಿಕ್ಕೆ ಇದು ಒಂದೇ ಧಾಮ, ವೃಂದಾವನ ಧಾಮ ಅಂತ ಅವರು ಹೇಳ್ತಾ ಇರ್ತಾರೆ. ನನ್ನ ಕೆಲವು ಶಿಷ್ಯರಿಗೆ ತರಬೇತಿ ಕೊಡಬೇಕೆಂದು ನನ್ನ ಅನುಪಸ್ಥಿತಿಯಲ್ಲಿ ಕೂಡ ನನ್ನ ಬಹುದೊಡ್ಡ ಆಶಯವಾಗಿದೆ ಅಂತ ಹೇಳ್ತಾರೆ. ಅವ್ರಿಲ್ಲದಾಗ ಅವ್ರು ಏನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅಮೆರಿಕನ್ ಭವನವನ್ನು ಕಟ್ಟಬೇಕು ಅನ್ನೋ ಅವ್ರ ಇಷ್ಟ ಇರ್ತದೆ. ನಾನೀಗ ಮುದುಕ, ನನಗೆ ಮುದುಕನಾಗಿದ್ದೇನೆ ಅಂತ ಹೇಳ್ತಾರೆ. ಗಂಭೀರವಾಗಿ ರೋಗಗಳು ಪೀಡಿತ, ಯಾವ ಕ್ಷಣದಲ್ಲಾದ್ರೂ ನಾನು ಸಾಯ್ಬಹುದು. ಆದ ಕಾರಣ ಪಶ್ಚಿಮದಲ್ಲಿ ಕೃಷ್ಣ ಪ್ರಜ್ಞೆಯ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ಸಮರ್ಥರಾದ ತರಬೇತಿ ಹೊಂದಿದ ಬೋಧಕರನ್ನು ಬಿಟ್ಟು ಹೋಗಬೇಕೆಂಬುದು ನನ್ನ ಆಸೆ. ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರ ಅವರು, ಅವರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಸಮರ್ಥರನ್ನಾಗಿ ಮಾಡಿ ತರಬೇತಿ ಕೊಟ್ಟು ಅವರನ್ನೆಲ್ಲ ಬೋಧಕರನ್ನಾಗಿ ಮಾಡಿ ಬಿಟ್ಟು ಹೋಗ್ಬೇಕು ಅನ್ನುವ ಅವರ ಇಷ್ಟ ಅವರಿಗಿರ್ತದೆ. ಅಷ್ಟೇ ಅಲ್ಲ, ನನ್ನ ಮಹತ್ವಾಕಾಂಕ್ಷೆ ಕೂಡ ಅಂತ ಹೇಳ್ತಾರೆ. ಈ ನನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ನನಗೆ ಸಾಧ್ಯವಾಗುವಂತೆ ನೀವೆಲ್ಲರೂ ಕೃಷ್ಣನಲ್ಲಿ ಪ್ರಾರ್ಥಿಸುತ್ತೀರೆಂದು ನಂಬಿದ್ದೇನೆ. ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನ್ಯೂ ಜೆರ್ಸಿಯಲ್ಲಿ ಸೇವೆ ಸಲ್ಲಿಸಿದಂತೆ ನಾವು ಇಲ್ಲಿ ಕೂಡ ಸೇವೆ ಸಲ್ಲಿಸ್ತೇವೆ ಅಂತ ಅವ್ರು ಹೇಳ್ತಾರೆ.
ಆಮೇಲೆ ಗೋವಿಂದದಾಸಿಗೆ ಪ್ರಭುಪಾದರು ಒಂದು ಪತ್ರ ಬರೀತಾರೆ, ನೀನು ನಿನ್ನ ಗಂಡ ಇಲ್ಲಿ ಬಂದು ನೀವು ಸಹ ಇರ್ಬಹುದು ವೃಂದಾವನದಲ್ಲಿ, ನೀವು ಕೂಡ ಅಲ್ಲಿ ಸ್ವಲ್ಪ ದಿನ ಇದ್ದು ವೃಂದಾವನದ ವಾತಾವರಣವನ್ನು ಕೃಷ್ಣನನ್ನು ಪೂಜಿಸುವುದೆಂದು ತಿಳಿಸಿದರು. ಕೃಷ್ಣನನ್ನು ಕೂಡ ನೀವು ಪೂಜೆ ಮಾಡಬಹುದು, ಅಲ್ಲಿ ಕೂಡ ಬಂದು ನೀವು ಇರಬಹುದು ಅಂತ ಗೋವಿಂದದಾಸಿಗೆ ಪತ್ರ ಬರೀತಾರೆ. ಪ್ರಯಾಣಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಎಂದುಕೊಳ್ಳುತ್ತಾ ಪ್ರಭುಪಾದರು ಸ್ಟೀನ್ಸನ್ ಬೀಚಿನ ತಮ್ಮ ಮನೆಯಲ್ಲಿ ದೈನಂದಿನ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅವರಿಗಿನ್ನು ಪ್ರಯಾಣ ಮಾಡ್ಬೇಕು, ಭಾರತಕ್ಕೆ ಬರಬೇಕು. ಅದಕ್ಕೋಸ್ಕರ ಅವರಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ತಮ್ಮ ದೈನಂದಿನ ಕಾರ್ಯಗಳೆಲ್ಲ ತೊಡಗಿಸಿಕೊಳ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಒಂದು ಸಲಕ್ಕೆ ಒಬ್ಬರು ಇಬ್ಬರು ಭಕ್ತಾದಿಗಳವರನ್ನು ನೋಡ್ಲಿಕ್ಕೆ ಆಗಾಗ ಬಂದು ಹೋಗ್ತಾ ಇದ್ರು, ಸಂದರ್ಶನ ಕೊಡ್ತಾ ಇದ್ರು. ಆಮೇಲೆ ಬೆಳಗಿನ ಜಾವ ಅಲ್ಲಿ ಏನ್ ಮಾಡ್ತಿದ್ರು, ಕಡಲ ತೀರದಲ್ಲಿ ಕೂತ್ಕೊಳ್ತಾ ಇದ್ರು. ಮೋಡಗಳಿಗೆ ಮರೆಯಾದಾಗ, ಬಿಸಿಲು ಬಂದಾಗ ಸ್ವಲ್ಪ ಬಿಸಿಲಿಗೆ ಅವರು ಕೂತ್ಕೊಳ್ತಾ ಇದ್ರು, ಸ್ವಲ್ಪ ಸೂರ್ಯನ ಕಿರಣಗಳಿಗೆ ಮೈ ಒಡ್ತಾ ಇದ್ರು. ಆಮೇಲೆ ಸಂಜೆ ಕೀರ್ತನೆ ಮಾಡುವಂತದ್ದು, ಆಮೇಲೆ ಸ್ವಲ್ಪ ಪ್ರವಚನವನ್ನು ಕೊಡುವಂತದ್ದು, ಇದನ್ನೆಲ್ಲ ಪುಸ್ತಕಗಳನ್ನು ಓದುದು, ಇದೆಲ್ಲ ಅವರು ಮಾಡ್ತಾ ಇದ್ರು. ಉಪೇಂದ್ರ ತಮ್ಮ ಮನೆಗೆ ಸಮೀಪ ಕಡಲ ತೀರದಲ್ಲಿ ಕುರ್ಚಿ ಹಾಕಿಕೊಂಡು ಸ್ವಾಮೀಜಿ ಕೂತ್ಕೊಳ್ತಾರಂತೆ. ಇವರೆಲ್ಲ ಏನ್ ಮಾಡ್ತಿದ್ರು, ನೀರಲ್ಲಿ ಸ್ನಾನ ಮಾಡುವಂತದ್ದು, ಆಡುವಂತದ್ದು, ಕ್ರೀಡೆ ಮಾಡುವಂತದ್ದು ಮಾಡ್ತಾ ಇದ್ರು. ಮತ್ತೆ ಪ್ರಭುಪಾದರು ನೋಡ್ತಾ ಇರ್ತಾರಂತೆ. ಅವನಿಗೆ ಸ್ವಲ್ಪ ಸಂಕೋಚ, ಇವ್ರು ನೋಡುವಾಗ ನಾನು ಹೇಗೆ ನೀರಿಗೆ ಇಳಿಲಿ ಅನ್ನೋದು ಅವನಿಗೆ ಒಂಥರ ಸಂಕೋಚ ಆಗ್ತದೆ. ಆಗ ಪ್ರಭುಪಾದರು ಏನ್ ಮಾಡ್ತಾರೆ, ಕೈ ಬೀಸಿ ಹೇಳ್ತಾರಂತೆ, ಹೀಗೆ ಈಜುವ ಹಾಗೆ ಮಾಡಿ ತೋರಿಸ್ತಾರೆ. ಅಂದ್ರೆ ತಾನು ಹೋಗಿ ಈಜಬೇಕು ಅನ್ನುವಂತ ಒಂದು ಇವರಿಗೆ ಸೂಚನೆ ಕೊಡುವಂತದ್ದು ಉಪೇಂದ್ರನಿಗೆ. ಆಗ ಉಪೇಂದ್ರ ನೀರಿಗೆ ಇಳಿತಾನಂತೆ. ಅದನ್ನು ನೋಡಿ ಪ್ರಭುಪಾದರು ಜೋರಾಗಿ ನಗ್ತಾ ಅವರ ಅನುಮೋದಿಸಿದ್ರು ಅಂತ ಹೇಳ್ತಾರೆ. ಆಮೇಲೆ ಮುಕುಂದ ಕಡಲ ತೀರದ ಉದ್ದಕ್ಕೂ ಸ್ವಾಮೀಜಿ ತಿರುಗಾಟಕ್ಕೆ ಹೊರಟಾಗ ನಾನು ಅವರ ಜೊತೆ ಹೋದೆ. ಅವರು ವಿಶ್ರಮಿಸಲು ಕೂತುಕೊಂಡಾಗ ನಾನು ಅವರ ಜೊತೆ ಎದುರಿಗೆ ಕುಳಿತುಕೊಂಡೆ. ಅವರು ಹೇಳಿದ್ರು, ನಿನ್ನ ದೃಷ್ಟಿಯಲ್ಲಿ ಕೃಷ್ಣ ಅಂದ್ರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ಅಂದ್ರೆ ದೇವರು, ಪರಮ ಪುರುಷ, ಅವನ ಸೇವೆ ನಾವು ಮಾಡ್ಬೇಕು, ಅದು ನಮ್ಮ ಕರ್ತವ್ಯ, ಆರಾಧಿಸುವುದು ಅಂತ ಹೇಳ್ತಾರೆ. ಸ್ವಾಮೀಜಿಗೆ ತುಂಬಾ ಸಂತೋಷ ಆಯ್ತು. ಅವ್ರೇನ್ ಹೇಳ್ತಾರೆ, ನನ್ನ ಉತ್ತರ ಅವರು ಹೇಳಿದರು, ನೀನು ದಿನಕ್ಕೆ 64 ಮಾಲೆ ಜಪ ಮಾಡ್ಬೇಕು ಅಂತ ಹೇಳ್ತಾರಂತೆ. ಹಾಗೆ ಹೇಳಿದ್ಮೇಲೆ ಅದಕ್ಕೆ ಅವನಿಗೆ ಸ್ವಲ್ಪ ಗಾಬರಿ ಆಗ್ತಾರೆ. 64 ಮಾಲೆ ಹೇಗೆ ಮಾಡುದಪ್ಪ ಅಂತ ಹೇಳ್ಕೊಂಡು ಎಣಿಸ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಕಡೆ ಪಕ್ಷ 32 ಮಾಲೆ ಆದ್ರೂ ಮಾಡು. ಅದಕ್ಕೂ ಅವನು ಸುಮ್ಮನೆ ಇರ್ತಾನೆ. ಅನಂತರ 16 ಮಾಲೆ ಆದ್ರೂ ಮಾಡ್ಲೇಬೇಕು ನೀನು ಅಂತ ಹೇಳ್ತಾರೆ. ಆಗ್ಲಿ ಸ್ವಾಮಿ ಎಂದೆ. ಅಷ್ಟನ್ನು ಮಾಡಲೆತ್ತಿಸಬಹುದು ಎಂಬುದು ಅವನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಪ್ರಭುಪಾದರು ಪಿಯಾನೋ ನುಡಿಸ್ಬೇಕೆಂದು ಅಪೇಕ್ಷೆ ಮಾಡ್ತಾರಂತೆ. ಪಿಯಾನೋ, ಹಾರ್ಮೋನಿಯಂ ಅದನ್ನು ಬಾರಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಯಾರು ಸಹ ಅವರು ಅದನ್ನು ಬಾರಿಸುದು ನೋಡಿರುವುದಿಲ್ಲ. ಹಾರ್ಮೋನಿಯಂ ಅಲ್ಲಿ ಏನ್ ಮಾಡ್ತಾರೆ, ಕೀರ್ತನಂದಿಗೆ ಹೇಳಿದರು, ಜಗನ್ನಾಥನ ವಿಗ್ರಹಗಳು ಈಗ ಸ್ಯಾನ್ ಫ್ರಾನ್ಸಿಸ್ಕೋ ತಿರುಗಿದ್ದು, ಆದರೆ ಕೀರ್ತನಾನಂದ ಮತ್ತು ಉಪೇಂದ್ರನ ಗೋಡೆಯ ಬದಿಯಿಂದ ಪಿಯಾನೋವನ್ನು ತಿರುಗಿಸಿದಾಗ ಅಲ್ಲಿ ಒಂದು ಸೌಂಡ್ ಆಗ್ತದೆ, ಶಬ್ದ. ಅದೇನು ಅಂತ ಕೇಳುವಾಗ ಯಾರೋ ಒಬ್ರು ಅವರು ಇಲ್ಲದಾಗ ಅಲ್ಲಿ ಒಂದು ಚಿತ್ರಪಟ ಕೊಟ್ಟಿದ್ದಾರೆ, ಯಾರದ್ದು, ನರಸಿಂಹನ್. ಅದನ್ನು ಇವಳು ಹೆದರಿಕೊಂಡು ಜಾನಕಿ ಅದನ್ನು ಕಟ್ಟಿ ಮೂಲೆಯಲ್ಲಿ ಇಟ್ಟಿದ್ದಾಳೆ. ಹಿರಣ್ಯಕಶಿಪುವನ್ನೆಲ್ಲ ಸೀಳಿ ರಕ್ತ ಎಲ್ಲ ತೆಗೆಯುವುದು ನೋಡಿದಾಳೆ, ಕರಳೆಲ್ಲ ಹೊರಗೆ ತೆಗೆಯುವುದು ಅವಳಿಗೆ ಹೆದರಿಕೆ ಆಗಿದೆ. ಅದನ್ನು ಕಟ್ಟಿ ಆ ರೂಮ್ ಕ್ಲೀನ್ ಮಾಡುವಾಗ ಮೇಲೆ ಇಟ್ಟಿರ್ತಾಳೆ. ಅದು ತಟ್ಟಂತೆ ಬೀಳ್ತದೆ. ಅದು ಯಾಕೆ ಅಲ್ಲಿಟ್ಟದ್ದು ಅಂತ ಕೇಳ್ತಾರೆ ಪ್ರಭುಪಾದರು. ಅದು ನಾನಿಟ್ಟದ್ದು ಅಂತ ಅವಳು ಒಪ್ಪಿಕೊಳ್ತಾಳೆ. ಅದನ್ನು ತನ್ನಿ ಇಲ್ಲಿ ಅಂತ ಹೇಳಿ ಅದನ್ನು ಅಲ್ಲಿ ಎದುರುಗಡೆ ಏನ್ ಮಾಡ್ತಾರೆ, ನೇತಾಕ್ತಾರೆ. ನೇತಾಕಿ ಪ್ರಭುಪಾದರು ಅಲ್ಲಿ ಮತ್ತೆ ಅವರು ಕೀರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಭುಪಾದರು ತುಂಬಾ ಸಮಾಧಾನ ಚಿತ್ತರಾಗಿ ವಿವರಿಸಿದರು. ಲೌಕಿಕವಾದ ಜನ ಹಿರಣ್ಯಕಶಿಪಿನ ಅವಸ್ಥೆಗೆ, ಹಿರಣ್ಯಕಶಿಪಿಗೆ ಸೀಳಿ ಹಾಗೆ ಕೊಂದದ್ದು ತುಂಬಾ ಭಕ್ತರಿಗೆ ಸಂತೋಷ. ಯಾಕಂದ್ರೆ ಅವನು ಮಗನನ್ನು ತುಂಬಾ ಹಿಂಸೆ ಕೊಟ್ಟಿದ್ದ ಭಕ್ತ ಅವನು. ಆಮೇಲೆ ದೇವತೆಗಳ ಒಡೆಯನಾದ ಇಂದ್ರ, ಅವನ ಆಸನವನ್ನೇ ಇವನು ಏನ್ ಮಾಡಿದಾನೆ, ಕಸಿದುಕೊಂಡಿದ್ದಾನೆ, ಆಕ್ರಮಿಸಿಕೊಂಡಿದ್ದಾನೆ. ಅವನು ತುಂಬಾ ಕೆಟ್ಟವ, ಅವನು ರಾಕ್ಷಸ. ಆದ್ರಿಂದ ಅವನಿಗೆ ಈ ತರ ಶಿಕ್ಷೆ ಕೊಟ್ಟದ್ದು ಕೃಷ್ಣ ನರಸಿಂಹ ತುಂಬಾ ಒಳ್ಳೇದೇ ಆಯ್ತು. ನರಸಿಂಹನ ಕೈಯಲ್ಲಿ ಹೀಗೆ ಮರಣ ಹೊಂದಿರುವುದರಿಂದ ಆತ ಮುಕ್ತನೂ ಆಗ್ತಾನೆ ಅಂತ ಹೇಳ್ತಾರೆ. ಆ ಪಟವನ್ನು ಗೋಡೆಯ ಮೇಲೆ ತೂಗು ಹಾಕುವಂತೆ ನಿರ್ದೇಶಿಸಿ ಪ್ರಭುಪಾದರು ಕೂತ್ಕೊಂಡ್ರು. ಮತ್ತೆ ಪಿಯಾನೋ ನುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಎಡಗೈಯಲ್ಲಿ ಎಳ್ಕೊಂಡು ಬಲಗೈಯಲ್ಲಿ ಆ ಬಟನ್ ಅನ್ನು ಒತ್ತುತ್ತಾ ಪಿಯಾನೋ ಓದುವುದನ್ನು ಫಸ್ಟ್ ನೋಡ್ತಾರಂತೆ. ಅವರಲ್ಲಿ ನೋಡಿರ್ಲೇ ಇಲ್ಲ. ಭಾರತದ ಒಂದು ಕೆಲವು ಹಾಡುಗಳನ್ನು, ಭಜನೆಗಳನ್ನು ಅದ್ಭುತವಾಗಿ ನುಡಿಸಿದರು ಅಂತ ಹೇಳ್ತಾರೆ ಅವರು. ಸುಮಾರು 5 ನಿಮಿಷಗಳ ಕಾಲ ಸ್ವಾಮೀಜಿ ಅದನ್ನು ನುಡಿಸ್ತಾರೆ. ಅನಂತರ ಕೀರ್ತನಾನಂದ ಸ್ವಾಮಿ ಆಯಾಸ ಮಾಡಿಕೊಳ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಅವರು ಕೇಳುವುದೇ ಇಲ್ಲ, ಅವರು ಬಾರಿಸ್ತಾರೆ ಅದನ್ನು. ಸಂಜೆ ತಾವೇ ಉಪನ್ಯಾಸದಲ್ಲಿ, ಚರ್ಚೆಗಳಲ್ಲೂ ಭಾಗವಹಿಸ್ತಿದ್ದರು. ಪ್ರಭುಪಾದರು ಮಾತನಾಡಿ ನಿಂತ್ರಂದ್ರೆ ಯಾರಿಗೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅಷ್ಟು ಸಹ ಹೇಳ್ತಾನೆ, ಭಾಷಣ ಮಾಡ್ತಾನೆ ಇರ್ತಾರಂತೆ ಅವರು. ಕೆಲವು ವೇಳೆ ತನ್ನನ್ನು ಕಾಣಲು ಬಂದ ಭಕ್ತರ ಜೊತೆ ಕೀರ್ತನಾನಂದನ ಭಗವತ್ ವಿಷಯವಾದ ಸಂವಾದದಲ್ಲಿ ತೊಡಗಬೇಕು ಅಂತ ಹೇಳ್ತಿದ್ರಂತೆ.
ಕೀರ್ತನಾನಂದನಿಗೆ. ಅಲ್ಲಿ ಯಾರಾದ್ರೂ ಬರ್ತಾರೆ ಅವ್ರ ಜೊತೆ ಸಂವಾದ ಮಾಡ್ಲಿಕ್ಕೆ, ನೀನು ಕೂಡ ಅವ್ರ ಜೊತೆ ಇರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಭಕ್ತ ಮಾಯವಾದಿಯಾಗಿರ್ತಾನೆ, ಅವನು ಕುರಿತು ನಿರೀಶ್ವರವಾದದ ಬಗ್ಗೆ ನಿಲುವನ್ನು ಕುರಿತು ವಾದ ಮಾಡ್ತಾನೆ. ಮತ್ತೊಬ್ಬ ಭಕ್ತ ಕೃಷ್ಣ ಪ್ರಜ್ಞೆ ಸ್ಥಿತಿಯನ್ನು ಕುರಿತು ಮಾತನಾಡ್ತಾನೆ. ಪ್ರಭುಪಾದರು ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯ ಭಕ್ತನ ಜೊತೆ ಸೇರಿ ಆ ನಿರೀಶ್ವರವಾದಿಯ ಮಾಯವಾದಿಯವನನ್ನು ಸೋಲಿಸಿ ಬಿಡ್ತಾರೆ, ಪರಾಭವಗೊಳಿಸ್ತಾರೆ. ಅದಕ್ಕೆ ಇವನು ಕೇಳ್ತಾನೆ ಕೀರ್ತಾನಂದ, ಪ್ರಭುಪಾದರಿಗೆ ತಮ್ಮನ್ನು ಕೇವಲ ನಿಶಬ್ದ ತೀರ್ಪುಗಾರರ ಅಥವಾ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ರೋಗಿಯ ಸ್ಥಿತಿಗೆ ತಮ್ಮನ್ನು ನೇಮಿಸಿಗಳು, ಅಂದ್ರೆ ಪ್ರಭುಪಾದರಿಗೆ ತಾನು ರೋಗಿ, ನಾನು ಆರೋಗ್ಯವಂತ ಅಲ್ಲ ಅನ್ನುವ ಆ ಒಂದು ಸ್ಥಿತಿಯಲ್ಲಿ ಹೇಳಲಿಕ್ಕೆ ಇಷ್ಟ ಇರುವುದಿಲ್ಲ. ನಾನು ಆರೋಗ್ಯವಂತನೇ ಅಂತ ಹೇಳುವ ಸ್ಥಿತಿಯಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಪ್ರಚಾರ ಮಾಡುವಂತದ್ದು, ಇದು ಅವರಿಗೆ ಕ್ಲಾಸ್ ಕೊಡುವಂತದ್ದು, ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಅವರು. ಸಂಕೀರ್ತನೆ ಮಾಡುದು. ಯಾಕೆ ನಾವು ಕೇವಲ ಮಾಯವಾದಿಗಳ ಮೇಲೆ ಇಷ್ಟು ಕೇಂದ್ರೀಕರಿಸಬೇಕು ಅಂತ ಕೀರ್ತನಾನಂದ ಕೇಳ್ತಾನೆ. ಅದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡಬೇಕು ಅಂತ, ಅದರ ಬದಲು ನಿರೀಶ್ವರವಾದವನ್ನು ಖಂಡಿಸುವ ಕಡೆ ನಮ್ಮ ಗಮನವನ್ನು ಹರಿಸಬಾರ್ದಾ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮೀಜಿ ಅವರಿಗೆ ಸ್ವಲ್ಪ ಇದಾಗ್ತದೆ. ಸ್ವಾಮೀಜಿ ಸ್ವಲ್ಪ ವ್ಯಗ್ರವಾಗಿ ಹೇಳ್ತಾರೆ, ನೀನು ಒಬ್ಬ ನಿರಾಕಾರವಾದಿ, ಹಾಗಾಗಿ ಹಾಗೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಬೇರೊಂದು ಸಂದರ್ಭದಲ್ಲಿ ಪ್ರಭುಪಾದರು ಕರೆಸಿದ್ರು, ಯಾರು ಭಕ್ತರಲ್ಲವೋ ಅವರು ಜನರನ್ನು ದಾರಿ ತಪ್ಪಿಸ್ತಾರೆ, ಅವರು ರಾಕ್ಷಸರು ಅಂತ. ಅದಕ್ಕೆ ಅವರನ್ನು ಬಯಲಿಗೆಳೆಯಬೇಕು. ಅವರ ಮಾತಿಂದ ಕೀರ್ತನಾನಂದ ಆಕ್ಷೇಪ ಮಾಡ್ತಾನ ಅವನು. ನಾವು ಅಂತವರನ್ನು ರಾಕ್ಷಸರನ್ನು ಕರೆದ್ರೆ ಅವರೆಂದೂ ಸರಿ ಹೋಗುವುದಿಲ್ಲ, ಅಂದ್ರೆ ಅವ್ರನ್ನ ತಿದ್ದಲಿಕ್ಕೆ ಸಾಧ್ಯವಾಗುದಿಲ್ಲ. ರಾಕ್ಷಸರು ಅಂತ ಮೂಲೆಯಲ್ಲಿ ಬಿಟ್ಟು ಬಿಡ್ತೇವೆ ಅಂತ ಹೇಳ್ತಾರೆ. ಹೌದು, ಅವರು ರಾಕ್ಷಸರು ಅಂತ ಹೇಳ್ತಾರೆ. ಅವರನ್ನು ರಾಕ್ಷಸರಂತೆ ಕರಿಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅವರು ರಾಕ್ಷಸರೇ, ನೀನು ಈ ಸಂಗತಿಯನ್ನು ತಿಳಿದುಕೊಳ್ಳಲಾರದಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಅವರು ರಾಕ್ಷಸರೇ ಅಂತ ಹೇಳ್ತಾರೆ. ಹಾಗಾದ್ರೆ ರಾಕ್ಷಸರು ಭಕ್ತರಾಗುವುದಾ ಅಂತ ಹೇಳ್ತಾರೆ. ಖಂಡಿತ ರಾಕ್ಷಸರು ಕೂಡ ಕೃಷ್ಣ ಪ್ರಜ್ಞೆಗೆ ಬಂದ್ರೆ, ಹರಿನಾಮ ಸಂಕೀರ್ತನೆ ಮಾಡಿದ್ರೆ, ಕೃಷ್ಣ ಮಂತ್ರವನ್ನು ಉಚ್ಚರಿಸಿದ್ರೆ ಅವರು ಭಕ್ತರಾಗಬಹುದು ಅಂತ ಹೇಳ್ತಾರೆ. ಸ್ವಾಮೀಜಿಯನ್ನು ಕಾಣಬಹುದೆಂಬ ಆಕಾಶಕ್ಕೆ ಕಾದು ಬಹುತೇಕ ಭಕ್ತರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿಯೇ ನಿಲ್ಲಬೇಕಾಯಿತು. ಅವರನ್ನು ನೋಡ್ಲಿಕ್ಕೆ ತುಂಬಾ ಜನ ಅಲ್ಲಿ ಉಳಿತಾರೆ. ಸ್ವಾಮೀಜಿ ಅವರೊಂದಿಗೆ ನೇರ ಸಂಪರ್ಕವಿದ್ದ ಕೆಲವರಿಂದ ಸ್ವಾಮೀಜಿ ಭಾರತಕ್ಕೆ ಹೋಗುವ ಯೋಚನೆಯಲ್ಲಿದ್ದಾರೆಂದು ಎಂಬ ಸಂಗತಿಯನ್ನು ಕೇಳಿ ತಿಳಿದುಕೊಂಡ್ರು. ಕೆಲವರಿಗೆ ಭಾರತಕ್ಕೆ ಹೋಗ್ತಾರೆ ಅಂತ ಗೊತ್ತಾಗ್ತದೆ, ಹಾಗೆ ಎಲ್ಲ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ಹೋದವರು ಎಂದು ಹಿಂದಕ್ಕೆ ಬರಲಾರದೇನೋ ಅವರು ಶಂಕೆ, ಅವರಿಗೆ ವಾಪಸ್ ಬರ್ತಾರೋ ಇಲ್ವೋ, ಏಜ್ ಆಯ್ತಲ್ಲ. ಹಾಗೆ ಬಹುತೇಕ ಭಕ್ತರಿಗೆ ದುಃಖ ಆಗ್ತದೆ. ಇನ್ನೇನೋ ಅವರಲ್ಲಿ ಸತ್ಯ ಹೋಗ್ತಾರೇನೋ, ನಮ್ಗೆ ಸಿಗುದಿಲ್ವೇನೋ, ಕೃಷ್ಣನ ಕೃಪೆಯಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಈಗ ಬಂದಿದ್ದಾರೆ, ಅದೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ತಾರೆ. ಆದ್ರೆ ಮತ್ತೆ ಅವರ ಜೊತೆ ಇರಲು ಸಾಧ್ಯವಾಗ್ತದೋ ಇಲ್ವೋ, ಮೊದಲಿನಂತೆ ಇದ್ದದ್ದು ಈಗ ಮತ್ತೆ ಭಾರತಕ್ಕೆ ಬಹುಶಃ ಎಂದೆಂದೂ ಹಿಂದಿರುಗದ ಹಾಗೆ ಹೊರಟು ಹೋಗಲು ಯೋಚಿಸುತ್ತಿದ್ದಾರೇನೋ ಅಂತ ಅವ್ರು ಯೋಚನೆ ಮಾಡ್ತಾರೆ. ಈ ಎಲ್ಲವೂ ಪ್ರಭುಪಾದರ ಬಗೆಗೆ ಅವರ ಭಕ್ತಾದಿಗಳಿಗಿದ್ದ ಕಳಕಳಿಯನ್ನು ಮತ್ತು ಪ್ರೀತಿಯನ್ನು ತೀವ್ರಗೊಳಿಸ್ತದೆ. ಅಂದ್ರೆ ಇವರು ಭಾರತಕ್ಕೆ ಹೋದ್ರೆ ನಮ್ಗೆ ಸಿಗ್ತಾರೋ ಇಲ್ವೋ, ಅಲ್ಲಿಯೇ ಸತ್ತು ಹೋಗ್ತಾರ ಏನೋ, ಹಾಗೆಲ್ಲ ಯೋಚನೆ ಮಾಡ್ತಾರೆ. ಸ್ವಾಮೀಜಿ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅವರ ಕಾರ್ಯವನ್ನು ತಾವು ಮುಂದುವರಿಸುವುದು ಸಾಧ್ಯವೇ ಅಂತ ಅವರಿಗೆ, ಭಕ್ತರಿಗೆ ಅದು ಒಂಥರ ಇದಾಗ್ತದೆ, ನಮ್ಗೆ ಸಾಧ್ಯವಾಯ್ತಲ್ಲ ಮಾಡ್ಲಿಕ್ಕೆ ಅಂತ ಯೋಚನೆ ಮಾಡ್ತಾರೆ. ಸ್ವಾಮೀಜಿಯ ಗುರುಬಾಯಿ ಅಂದ್ರೆ ಅವರ ಗಾಡ್ ಬ್ರದರ್ಸ್ ಅಂತ ಇರ್ತಾರೆ, ಅವ್ರ ಜೊತೆ ದೀಕ್ಷೆ ತಗೊಂಡವರು, ಅವರನ್ನು ಯಾರಾದ್ರೂ ಕರ್ಕೊಂಡು ಬಂದು ನಾವು ಈ ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಬಹುದು ಅಂತ ಮಾತಾಡ್ತಾರೆ. ಅದು ಪ್ರಭುಪಾದರ ಕಿವಿಗೆ ಬೀಳ್ತದೆ. ಅವರಿಗೆ ತುಂಬಾ ಬೇಸರ ಆಗ್ತದೆ. ಯಾಕಂದ್ರೆ ಪ್ರಭುಪಾದರ ಹಾಗೆ ಎಲ್ಲರೂ ಇರುವುದಿಲ್ಲ. ಅವರ ಗಾಡ್ ಬ್ರದರ್ಸ್ ಎಲ್ಲ ಅವರ ಹಾಗೆ ಏನು ಇಲ್ಲಿ ಬಂದು ಇವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಪ್ರಭುಪಾದರ ಕಿವಿಗೆ ಬೆದ್ದಾಗ ಅವರಿಗೆ ತುಂಬಾ ನೋವಾಗ್ತದೆ. ಅವ್ರೇನು ಮಾತಾಡುದಿಲ್ಲ. ಹೇಳ್ತಾನೆ, ನಾನು ಸ್ವಾಮೀಜಿಯ ಜೊತೆ ಅವರ ಕೊಠಡಿಯಲ್ಲಿ ಒಬ್ಬನೇ ಕೂತಿದ್ದೆ. ಸ್ವಾಮೀಜಿಯ ಜೊತೆ ಕೂತಿದ್ದಂತೆ. ಆಗ ಅವರು ಗಂಭೀರವಾಗಿ ಯೋಚನೆ ಮಾಡ್ತಿದ್ರು. ಅಂದ್ರೆ ಇವರು ಹೇಳಿದ ಮಾತು ಅವರ ಕಿವಿಗೆ ಹೋಗಿದೆ, ಅದು ಅವರಿಗೆ ಯೋಚನೆ ಮಾಡ್ತಾ ಇದ್ರು. ಅವರ ಕಣ್ಣುಗಳನ್ನು ಮುಚ್ಚಿಕೊಂಡು ಕೂಡಲೇ ಅವರ ಕಣ್ಣುಗಳಿಂದ ಕಂಬನಿಗಳು ಹಿಡಿತೊಡಗಿದ್ರು. ನೀರು ಇಳಿತಾ ಇದೆ. ನೀರು ಇಳ್ಕೊಂಡು ಅವ್ರೇನ್ ಹೇಳ್ತಾರೆ, ಗದ್ಗದಿತವಾದ ಸ್ವರದಲ್ಲಿ ಹೇಳ್ತಾರೆ, ನನ್ನ ಗುರು ಸಾಮಾನ್ಯರಲ್ಲ, ಸಾಮಾನ್ಯವಾದ ಗುರುವಾಗಿರ್ಲಿಲ್ಲ. ಇಷ್ಟು ಹೇಳಿ ಸ್ವಲ್ಪ ಹೊತ್ತು ತಡೆದರು. ಕೆನ್ನೆಯ ಮೇಲೆ ಕಣ್ಣೀರು ಇಳಿತಾ ಇತ್ತಂತೆ. ಅವ್ರ ಗುರುವನ್ನು ನೆನೆಸ್ಕೊಳ್ತಾರೆ. ಅಂದ್ರೆ ತಾನು ಇಲ್ಲಿ ಬಂದು ಇನ್ನು ನನಗೆ ಮಾಡ್ಲಿಕ್ಕೆ ಮುಂದುವರಿಸ್ಲಿಕ್ಕೆ ಆಗ್ತೋ ಇಲ್ಲೋ, ಏನ್ ಯೋಚನೆ ಮಾಡ್ತಿದ್ರೆ ಏನೋ, ಅವರು ಹೇಳಿದ ಮಾತನ್ನು ಕೇಳಿ ಅವರಿಗೆ ಕಣ್ಣೀರು ಬರ್ತದೆ. ಆಗ ಈ ಶಿಷ್ಯರು ಏನ್ ಮಾಡ್ತಾರೆ, ಇನ್ನು ಮೇಲೆ ನಮ್ಗೆ ಈ ಗುರುಬಾಯಿ ವಿಷಯವೇ ಬೇಡ, ಆ ಮಾತನ್ನೇ ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ. ಆ ಮಾತನ್ನು ಮಾತನಾಡೋ ವಿಚಾರಗಳಿಗಿಂತ ಭಿನ್ನವಾದ ಯಾವುದೇ ಒಂದು ಮಾತನ್ನು ಹೇಳಿದ್ರು ನಿಮ್ಮಲ್ಲಿ ವಿಚಾರದ ಗೊಂದಲವಾಗುವುದು ಖಂಡಿತ. ಅಂದ್ರೆ ಆ ವಿಷಯವನ್ನು ಬಿಟ್ಟು ಬಿಡ್ತಾರೆ. ಗುರುಬಾಯಿಯನ್ನು ಕರ್ಕೊಂಡು ಬಂದು ಇಲ್ಲಿ ನಾವು ಪ್ರಚಾರ ಮಾಡುದು ಅದೆಲ್ಲ ಅಷ್ಟೇ ಅಲ್ಲ, ಅವರು ಗುರುವಿಗೆ ಮಾಡುವ ಅಪಚಾರ ಕೂಡ ಅಂತ ಹೇಳ್ತಾರೆ. ಅಂದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ,
ನನ್ನ ಗುರುಬಾಯಿ ಯಾರಾದ್ರೂ ಬಂದು ನಿಮಗೆ ಹೇಳಿದ್ರೆ ನಾನು ಹೇಳುವಂತಹ ವಿಚಾರವನ್ನು ಅವ್ರು ನಿಮ್ಗೆ ಹೇಳುದಿಲ್ಲ, ಅವರು ವಿಭಿನ್ನವಾದದ್ದನ್ನು ನಿಮ್ಗೆ ಹೇಳ್ತಾರೆ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಒಂದು ದಿನ ಹೊಸ ಶಿಷ್ಯರಲ್ಲಿ ಸಾನ್ ಫ್ರಾನ್ಸಿಸ್ಕೋದ ಹೊಸ ಅನುಯಾಯಿಗಳಿಗೆ ತಾವು ಕೃಷ್ಣ ಪ್ರಜ್ಞೆ ದೀಕ್ಷೆ ಕೊಡುವುದಾಗಿಯೂ ಅದಕ್ಕಾಗಿ ಅವರು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಇಡೀ ರಾತ್ರಿ ನಿಲ್ಲಬೇಕೆಂದು ಪ್ರಭುಪಾದರು ತಿಳಿಸ್ತಾರೆ. ಅಲ್ಲಿ ದೀಕ್ಷೆ ಕೊಡ್ತೇನೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಎಲ್ಲರೂ ಬಂದು ಒಂದು ರಾತ್ರಿ ಉಳಿಬೇಕು, ಅಗ್ನಿ ಕರ್ಮ ಏನು ಮಾಡುದಿಲ್ಲ, ಹಾಗೆ ಕೊಡ್ತೇನೆ. ಪ್ರತಿಯೊಬ್ಬರು 4 ನಿಯಮಗಳನ್ನು ಪಾಲಿಸ್ಬೇಕು, 16 ಸುತ್ತು ಜಪ ಮಾಡ್ಬೇಕು ಅಂತ ಪ್ರಭುಪಾದರು. ಹಾಗೆ ಅಲ್ಲಿ ಕೆಲವು ಜನರನ್ನು ಅವರು ಆರಿಸ್ತಾರೆ. ಅವರ ಉಪದೇಶವನ್ನು ಅನುಸರಿಸುವುದಾಗಿ ವಾಗ್ದಾನ ಸ್ವಾಮೀಜಿ ತಮ್ಮ ಕೊಠಡಿ ಹಾಸಿಗೆಯ ಮೇಲೆ ಕೊಳ್ತಾರೆ. ಅಲ್ಲಿಯ ನೆಲದ ಮೇಲೆ ಕೂತ ಹೊಸ ಶಿಷ್ಯರಿಗೆ ದೀಕ್ಷೆಯನ್ನು ನೀಡಿದರು. ಪ್ರಭುಪಾದರು ಪ್ರಶಾಂತವಾಗಿ ಭಕ್ತರ ಜಪಮಾಲೆ ಹಿಡಿದು ಜಪ ಮಾಡಿ ಅವರಿಗೆ ಉಚಿತವಾದ ಆಧ್ಯಾತ್ಮಿಕ ನಾಮಕರಣಗಳನ್ನು ಕೊಡ್ತಾರೆ. ಅಲ್ಲಿ ಯಾರು ಅವರ ಜೊತೆ ಇರ್ತಾರೆ ಅವರಿಗೆಲ್ಲ ದೀಕ್ಷೆ ಕೊಟ್ಟು ಒಂದೊಂದು ಹೆಸರನ್ನು ಕೊಡ್ತಾರೆ. ಒಂದು ದಿನ ಹೊಸ ಶಿಷ್ಯರಲ್ಲಿ ಒಬ್ಬ ದೀಕ್ಷೆಗಾಗಿ ಬಂದು ಅತ್ಯಂತ ಹಿಂಜರಿಕೆ ಹಾಗೂ ಸಂಭ್ರಮದಿಂದ ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾನೆ. ಹಾಗೆ ನಮಸ್ಕರಿಸಿದವನು ಮೇಲೆ ಏಳಲೇ ಇಲ್ಲ. ಸ್ವಾಮೀಜಿ ಹೇಳಿದ್ರು, ನೀನೀಗ ಮೇಲೆ ಏಳಲೇಬೇಕು, ನಿನಗೆ ದೀಕ್ಷೆ ಬೇಕು ಅಂತಾನೆ. ಆತ ಹೌದು ಎಂದು ಹಾಗೆಂದು ಹೇಳಿದ. ಅವನಿಗೆ ಏನ್ ಮಾಡ್ತಾರೆ, ಕೂಡ್ಲೆ ಪ್ರಭುಪಾದರಲ್ಲಿ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ಅನಿರುದ್ಧ ಅಂತ ಹೆಸರು ಇಡ್ತಾರೆ. ಅವನಿಗೆ ಆ ಹೆಸರು ಏನು ಅನ್ನೋದೇ ಮರ್ತು ಹೋಗ್ತದೆ. ನಮಗೂ ಸಹ ಹಾಗೆ ದೀಕ್ಷೆ ಕೊಟ್ಟ ದಿನ ನಮ್ಮ ಹೆಸರು ಏನು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ನಾವು ಬೇರೆ ಇದ್ರಲ್ಲೇ ಇರ್ತೇವೆ, ಆ ಹೆಸರು ನಮ್ಗೆ ಬೇರೆಯವರು ಹೇಳ್ತಾರೆ. ನಮ್ಗೆ ಏನ್ ಹೆಸರು ಹೇಳಿದಾರ ಅನ್ನೋದು ಗೊತ್ತಿರೋದಿಲ್ಲ. ಇವನಿಗೆ ಅನಿರುದ್ಧ ಎಂದು ಹೆಸರು ಕೊಡ್ತಾರೆ. ಅವನಿಗೆ ಅದು ಕೇಳಿದ ಆ ಹುಡುಗ, ಹಾಗೆಂದರೆ ಏನು ಎಂದು ಕೇಳಿದ ಆ ಹುಡುಗ, ಅನಿರುದ್ಧ ಕೃಷ್ಣನ ಮೊಮ್ಮಗ ಅಂತ ಹೇಳ್ತಾರೆ ಪ್ರಭುಪಾದರು. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಅನಿರುದ್ಧನಿಗೆ ಮತ್ತೇನು ತೋಚಲಿಲ್ಲ. ಅವನಾಗಲಿ ತನ್ನ ಹೆಸರನ್ನು ಮರೆತು ಹೋಗಿದ್ದ. ಸ್ವಾಮೀಜಿ ಹೇಳಿದ್ರು, ನೀನೀಗ ಹೋಗ್ಬಹುದು. ಸ್ವಲ್ಪ ಹೊತ್ತಿನ ನಂತರ ಸ್ವಾಮೀಜಿ ಅನಿರುದ್ಧನಿಗೆ ಹೇಳಿ ಕಳಿಸಿದ್ರು. ಆದ್ರೆ ಆತನಿಗೆ ತನ್ನ ಹೆಸರು ಅದಕ್ಕಾಗಿ ಕರೆಯುತ್ತಿದ್ದಾರೆ ಎಂಬುದೇ ಗೊತ್ತಾಗ್ಲಿಲ್ಲ. ಅವನಿಗೆ ಕರೆದ್ರೆ ಸಹ ಗೊತ್ತಾಗುದಿಲ್ಲ ಅನಿರುದ್ಧ ಯಾರು ಅನ್ನೋದು. ಒಂದೇ ಸಲ ಹೆಸರು ಕೊಟ್ಟಿರ್ತಾರೆ, ಅದು ತಲೆಯಲ್ಲಿ ಇರುವುದಿಲ್ಲ. ಅದು ಎಲ್ರಿಗೂ ಹಾಗೆ ಆಗ್ತದೆ. ಆ ಟೈಮಲ್ಲಿ ಹೆಸರು ಕರೀತಾರೆ, ಅದು ನೆನಪು ಉಳಿಯುವುದಿಲ್ಲ. ಆ ನಂತರ ಅವನಿಗೆ ಕೀರ್ತನಾನಂದ ಹೇಳ್ತಾನೆ, ನಿನ್ನನ್ನು ಕರಿತಾ ಇದ್ದಾರೆ ಅಂತ ಹೇಳ್ಕೊಂಡು. ಆಗವೇ ಅವನಿಗೆ ಗೊತ್ತಾಗುದು ನನ್ನ ಹೆಸರನ್ನು ಕರಿತಾ ಇದ್ರು ಅನಿರುದ್ಧ ಅನ್ನುವಂಥದ್ದು ಅವನಿಗೆ ತಿಳಿತದೆ. ಮತ್ತೊಬ್ಬ ತರುಣನು ಬಂದು ಸ್ವಾಮೀಜಿಯಿಂದ ಉದ್ದವ ಎಂಬ ಹೆಸರನ್ನು ಪಡೆದನು. ಮರುದಿನ ಸ್ವಾಮೀಜಿ ಅಂಗಳದಲ್ಲಿ ಕೂತು ಕೀರ್ತನಾನಂದ, ಉಪೇಂದ್ರ ಮತ್ತೆ ಉದ್ದವ ಎಂದು ಜನರಿಗೆ ಕೂಗ್ತಾರೆ. ಆದ್ರೆ ಇವರಿಬ್ರು ಬರ್ತಾರೆ, ಅವನ್ ಬರುದಿಲ್ಲ ಉಪೇಂದ್ರ. ಅವನ್ಯಾಕೆ ಬರ್ಲಿಲ್ಲ ಕೇಳಿದ್ರೆ ಅವ್ರು ಹೇಳ್ತಾರೆ, ಬೆಟ್ಟದ ಮೇಲೆ ಹಸುಗಳನ್ನು ನೋಡ್ಕೊಳ್ಳಲು ಹೋಗಿದ್ದಾನೆ ಅಂತ, ಅವುಗಳಿಗೆ ಕೀರ್ತನೆಯನ್ನು ಕೇಳಿಸಲು ಹೋಗಿದ್ದಾನೆ ಅಂತ. ಆಗ ಪ್ರಭುಪಾದರು ಹೇಳ್ತಾರೆ, ಅವರಿಗೆ ಸ್ವಾಮೀಜಿಗೆ ಸಂತೋಷ ಉಂಟಾಗಬಹುದೆಂದು ಉಪೇಂದ್ರನು ಭಾವಿಸಿದ್ದ. ಆದ್ರೆ ತೀರಾ ಅಸಂತೋಷದಿಂದ ಹೇಳ್ತಾರೆ ಅವರು, ತಲೆಯನ್ನಾಡಿಸುತ್ತಾ, ಇದು ಕೇವಲ ಚಂಚಲ ಸ್ವಭಾವ ಎಂದರು. ಆ ಹೊಸ ಹುಡುಗ ಈ ಶ್ಲೋಕವನ್ನು ಕೇಳ್ಬೇಕಾಗಿತ್ತು, ಅವನು ಬರಬೇಕಾಗಿತ್ತು ಉದ್ದವ ಅಂತ ಹೇಳ್ತಾರೆ. ಈ ಶ್ಲೋಕ ಜಯತಿ ಜಯತಿ ದೇವೋ ದೇವಕಿ ನಂದನೋಸೌ, ಜಯತಿ ಜಯತಿ ಕೃಷ್ಣ ವಿಷ್ಣು ವಂಶ ಪ್ರದೀಪ, ಜಯತಿ ಜಯತಿ ಮೇಘಶ್ಯಾಮಲ ಕೋಮಲಾಂಗೋ, ಜಯತಿ ಜಯತಿ ಪ್ರತಿಭಾರಾಶೋ ಮುಕುಂದ. ಅಂದ್ರೆ ಪ್ರಭುಪಾದರು ಅನುವಾದ ಹೇಳ್ತಾರೆ. ಪ್ರಭುಪಾದರು ಈ ಶ್ಲೋಕದ ಅನುವಾದವನ್ನು ಹೇಳಿದರು. ದೇವಕಿ ನಂದನನೆಂದು ತಿಳಿದ ದೇವೋತ್ತಮ ಪರಮಪುರುಷನಿಗೆ ಜಯವಾಗಲಿ, ಕೃಷ್ಣವಂಶ ಪ್ರದೀಪನಾದ ದೇವೋತ್ತಮ ಪರಮಪುರುಷನಿಗೆ ಜಯವಾಗಲಿ, ಮೇಘಶ್ಯಾಮನು ಕೋಮಲಾಂಗನು ಆದವನಿಗೆ ಜಯವಾಗಲಿ, ಪೃಥ್ವಿಯ ಭಾರವನ್ನು ನಾಶ ಮಾಡಿದ ಮುಕುಂದನಿಗೆ ಜಯವಾಗಲಿ. ಸಂಸ್ಕೃತ ಮೂಲವನ್ನು ಹೇಳಿ ಅದರ ಜೊತೆಗೆ ಅನುವಾದವನ್ನು ಹೇಳಿದ ನಂತರ ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಗೆ ಹಿಂದಿರುಗಬೇಕೆಂದು ಪ್ರಭುಪಾದರು ಹೇಳ್ತಾರೆ. ತಾವು ಸಾಧ್ಯವಾದಷ್ಟು ಬೇಗ ನ್ಯೂಯಾರ್ಕಿನ ಮಾರ್ಗವಾಗಿ ಭಾರತಕ್ಕೆ ಹೋಗುವುದು ಖಚಿತವೆಂದು ಪ್ರಭುಪಾದರು ಕೀರ್ತನಾನಂದನಿಗೆ ಹೇಳ್ತಾರೆ. ಆಮೇಲೆ ಅವ್ರೇನ್ ಮಾಡ್ತಾರೆ, ತಮ್ಮ ಪ್ರಯಾಣಕ್ಕೆ ವಸ್ತುಗಳನ್ನೆಲ್ಲ ಜೋಡಣೆ ಮಾಡ್ತಾರೆ. ಒಂದು ದಿನ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಾರೆ. ಅಲ್ಲಿ ಒಂದು ದಿವಸ ಆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಉಳಿಲಿಕ್ಕೆ ಅವರು ಪ್ರಭುಪಾದರು ಮತ್ತೆ ಕೀರ್ತನಾನಂದ ಅಲ್ಲಿಗೆ ಹೋಗ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಾರೆ. ಆ ರಾತ್ರಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ರಾತ್ರಿ ದೇವಸ್ಥಾನ ಹಾಗೂ ಸ್ವಾಮೀಜಿಯ ಬಿಡಾರದಲ್ಲಿ ಬಿಡುವಿಲ್ಲದ ಚಟುವಟಿಕೆಗಳು, ತುಂಬಾ ಕೆಲಸ ಇರ್ತದೆ. ಅವರ ಸಾಮಾನುಗಳನ್ನೆಲ್ಲ ಒಟ್ಟು ಮಾಡೋದು. ಅನೇಕ ಭಕ್ತರು ಬರ್ತಾರೆ ಅವರನ್ನು ನೋಡ್ಲಿಕ್ಕೆ, ಪ್ರಭುಪಾದರನ್ನು ನೋಡಲು ಅಪೇಕ್ಷೆ ಮಾಡ್ತಾರೆ. ಡಜನಿನಷ್ಟು ಜನ ಅವರಿಂದ ದೀಕ್ಷೆ ಪಡೆಯಲು ಕಾತರರಾಗಿದ್ರಂತೆ. ತುಂಬಾ ಜನ ದೀಕ್ಷೆ ಪಡೆಯಲಿಕ್ಕೆ ಕಾಯ್ತಾ ಇರ್ತಾರೆ ಪ್ರಭುಪಾದರನ್ನು. ಆ ಸಂಜೆ ಕಾರ್ಯಕ್ರಮಕ್ಕೆ ಅವರ ಬಿಡಾರದಿಂದ ಕೆಳಕ್ಕೆ ಇಳಿದು ಆಯಾಸ ಮಾಡಿಕೊಳ್ಳಬಾರದು ಕೀರ್ತನಾನಂದ ಪ್ರಭುಪಾದರಿಗೆ ಸಲಹೆ ಕೊಡ್ತಾನೆ. ಆದ್ರೂ ಕೇಳುದಿಲ್ಲ. ಎಷ್ಟು ಜನ ಬಂದಿದ್ದಾರೆ ಅವರಿಗೆಲ್ಲ ನಾನು ದೀಕ್ಷೆ ಕೊಡ್ತೇನೆ ಅಂತ ಹೇಳ್ತಾರೆ. ಎಷ್ಟು ಸುಸ್ತಾದ್ರೂ ಸಹ ತನ್ನ ಕಾರ್ಯವನ್ನು ಅವರು ಮಾಡಿಯೇ ಮಾಡ್ತಾರೆ.
ದೇವಸ್ಥಾನದ ಒಳಾಂಗಣವನ್ನು ಅವರು ಪ್ರವೇಶಿಸಿದಾಗ ಭಕ್ತಾದಿಗಳು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಅಂದ್ರೆ ಅವರು ಕೀರ್ತನೆ ಮಾಡ್ತಾ ಇರ್ತಾರೆ ದೇವಸ್ಥಾನದೊಳಗೆ. ಎಲ್ಲರೂ ಒಮ್ಮೆಲೆ ಕೀರ್ತನೆಯನ್ನು ನಿಲ್ಲಿಸ್ತಾರೆ, ಮೌನ ಆಗ್ತದೆ. ಎಲ್ಲರೂ ಅವರಿಗೆ ಗೌರವ ಭಾವದಿಂದ ಅವ್ರಿಗೆ ಏನ್ ಮಾಡ್ತಾರೆ, ಗೌರವವನ್ನು ಸಲ್ಲಿಸ್ತಾರೆ. ಸ್ವಾಮೀಜಿಯನ್ನು ಕಾಣುತ್ತಿರುವುದು ಇದೇ ಮೊದಲು ಅಂದ್ಕೊಳ್ತಾರೆ. ಸ್ವಾಮೀಜಿ ಕೊನೆಯ ಬಾರಿಗೆ ಕರತಾಲುಗಳು ಹಿಡಿದು ಸಂಕೀರ್ತನೆ ಮಾಡುದು ಭಕ್ತಾದಿಗಳು ನೋಡ್ತಾರೆ. ಇದು ತಡವಾಗುವ ಮುನ್ನವೇ ತಾವು ಸ್ವಾಮೀಜಿಯಿಂದ ದೀಕ್ಷೆಯನ್ನು ಪಡೆದು ಅವರನ್ನು ಗುರುವನ್ನಾಗಿ ಒಪ್ಪಿಕೊಳ್ಳಬೇಕೆಂದು ದೀಕ್ಷಿತರಲ್ಲದವರು ಇಚ್ಛಿಸಿದರು. ಯಾರ್ಯಾರ ದೀಕ್ಷೆ ಆಗ್ಲಿಲ್ಲ ಅವರೆಲ್ಲ ಇವ್ರ ಹತ್ರ ನಾವು ದೀಕ್ಷೆ ತಗೊಳ್ಬೇಕು, ಇವರನ್ನೇ ಗುರುವಾಗಿ ಸ್ವೀಕರಿಸಬೇಕು ಅಂತ ಇಚ್ಛೆ ಪಡ್ತಾರೆ. ಶೀಲ ಪ್ರಭುಪಾದರು ಪರಿವರ್ಧಕವನ್ನು ತಮ್ಮ ಮುನ್ನಿಡುವಂತೆ ಹೇಳಿದರು. ಅವರು ಹೀಗೆ ಮಾತನಾಡುವುದೆಂದು ಯಾರೂ ನಿರೀಕ್ಷಿಸಿರಲಿಲ್ಲ ಅಂತೆ. ಅವ್ರು ಮಾತಾಡ್ತಾರಂತ ಯಾರು ಯೋಚನೆ ಮಾಡಿರ್ಲಿಲ್ಲ. ಮೈಕ್ ಮುಂದೆ ಇಡ್ಲಿಕ್ಕೆ ಹೇಳ್ತಾರೆ. ಅವರನ್ನು ತಡೆಯಬಹುದಾಗಿದ್ದ ಕೀರ್ತನ ಅಂದ್ರೂ ಕೂಡ ಸುಮ್ಮನೆ ಇರ್ತಾನೆ, ಅವನು ಕೂಡ ಮಾತಾಡುದಿಲ್ಲ. ಸಮರ್ಪಣಾ ಭಾವದಿಂದ ಕುತೂಹಲಕರಾಗಿ ಅವನು ಅಲ್ಲಿ ಕೂತು ಬಿಡ್ತಾನೆ. ಪ್ರಭುಪಾದರು ತಮ್ಮ ಆಧ್ಯಾತ್ಮಿಕ ಉದ್ದೇಶವನ್ನು ಕುರಿತು ಮೆಲುದನಿಯಲ್ಲಿ ಮಾತನಾಡ್ತಾರೆ. ಅವರಿಗೆ ಸ್ವಲ್ಪ ಹೇಳಲಿಕ್ಕಿರ್ತದೆ, ಇನ್ನು ಹೋಗುದಲ್ವಾ ಭಾರತಕ್ಕೆ. ಅದಕ್ಕೆ ಶಿಷ್ಯರಿಗೆ ಹೇಳ್ತಾರೆ, ಗುರುವಿನ ಅಪ್ಪಣೆಯ ಮೇರೆಗೆ ತಾವು ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಅಮೆರಿಕಕ್ಕೆ ತಂದುದಾಗಿ ತಿಳಿಸುತ್ತಾರೆ. ನನ್ನ ಗುರು ಅವರ ಮಾತನ್ನು ನೆರವೇರಿಸಲಿಕ್ಕೆ ನಾನು ಚೈತನ್ಯ ಪ್ರಭುಗಳ ಈ ಆಂದೋಲನವನ್ನು ಪ್ರಚಾರ ಮಾಡ್ಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಇದಕ್ಕೆ ಸ್ಪಂದಿಸುವಂತಹ ಶ್ರದ್ಧಾವಂತ ಆತ್ಮರುಗಳು ಕೃಷ್ಣನೇ ಕೃಪೆ ಇಟ್ಟು ತಮ್ಮ ಕಡೆಗೆ ಕಳುಹಿಸಿದ್ದಾನೆ. ಅವರನ್ನೆಲ್ಲ ನನ್ಗೆ ಕಳಿಸಿಕೊಟ್ಟಿದ್ದಾನೆ. ಇಲ್ಲಿ ಕೃಷ್ಣನೇ ಕಳಿಸಿದ್ದಾನೆ. ನನ್ನ ಗೃಹಸ್ಥ ದಿನಗಳಿಂದ ನನಗೆ ಭಾರತದಲ್ಲಿ ಅವರಿಗೆ ಗೃಹಸ್ಥರಾಗಿದ್ರು. ಅವರು ಪ್ರಭುಪಾದ ಮದುವೆಯಾಗಿ ಮಕ್ಕಳಿದೆ, ಅದಕ್ಕೆ ನನಗೆ ಭಾರತದಲ್ಲಿ ಮಕ್ಕಳಿದ್ದಾರೆ, ಆದರೆ ನನಗೆ ನಿಜವಾದ ಮಕ್ಕಳು ನೀವೇ ಅಂತ ಹೇಳ್ತಾರೆ. ಈಗ ನಾನು ಸ್ವಲ್ಪ ಕಾಲ ಭಾರತಕ್ಕೆ ಹೋಗುತ್ತಿದ್ದೇನೆ ಅಷ್ಟೇ ಅಂತ ಅವರಿಗೆಲ್ಲ ಅವ್ರು ಹೇಳಲಿಕ್ಕೆ ಬೇಕಿತ್ತು. ಅದಕ್ಕೆ ಅಲ್ಲಿ ಮಾತಾಡ್ತಾರೆ. ಪಟ್ಟೆಯ ಆಚ್ಛಾದನೆಯಿಂದ ರಚಿತವಾದ ಗೋಡೆಗೆ ಹೊರಗೆ ಕೂತು ನಿಧಾನವಾಗಿ ಮಾತನಾಡುತ್ತಿದ್ದ ಸ್ವಾಮೀಜಿಯ ಕಡೆ ಎಲ್ಲರ ದೃಷ್ಟಿಗಳು ಕೇಂದ್ರಿತವಾಗಿದ್ದು ಇದ್ದಕ್ಕಿದ್ದ ಹಾಗೆ ಬಾಗಿಲು ತೆರೆದುಕೊಂಡಿದ್ದು ಒಬ್ಬ ರವೀಂದ್ರ ಸ್ವರೂಪ ಅಂತ ಇರ್ತಾನೆ. ಅವನು ಪ್ರಭುಪಾದರ ಇದ್ರಲ್ಲಿ ಇರ್ತಾನೆ ಗ್ರೂಪ್ ಅಲ್ಲಿ. ಅವನೇನ್ ಮಾಡ್ತಾನೆ, ಸಡನ್ ಆಗಿ ಈ ಗ್ರೂಪ್ ಅನ್ನು ಬಿಡ್ಲಿಕ್ಕೆ ಇಷ್ಟಪಟ್ಟಿರ್ತಾನೆ. ಅವನು ಇವರಿಗೆಲ್ಲ ಗೊತ್ತಿರ್ತದೆ ಅವನು ಬಿಡ್ತಾನೆ ಅನ್ನುವಂಥದ್ದು. ಆ ದಿವಸ ಪ್ರಭುಪಾದರು ಹೋಗುದು ಅಂತ ಅವನಿಗೆ ಗೊತ್ತಿದೆ. ಅದಕ್ಕೆ ಸೀದಾ ಒಳಗೆ ಬಂದು ಅವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಮೆಲ್ಲ ತೆವಳ್ಕೊಂಡು ಅವರ ಕಾಲ ಹತ್ರ ಹೋಗ್ತಾನೆ. ಪ್ರಭುಪಾದರು ಏನ್ ಮಾಡ್ತಾರೆ, ಅವನ ತಲೆಯನ್ನು ಸವರ್ತಾರೆ. ಏನಾಯ್ತು ಮಗು, ನಿಂಗೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅವರು. ಅದಕ್ಕೆ ಭಕ್ತಾದಿಗಳೇ ಅಂತ ನಂಬಿಕೆ ಇರ್ಲಿಲ್ಲ. ಅವನು ಸ್ವಾಮೀಜಿ ಹೊರಡುವ ಹಿಂದಿನ ದಿನ ರಾತ್ರಿ ಇಂತಹ ಕೆಲಸ ಹೇಗಾದ್ರೂ ಮಾಡಿ ಅವನು ಹೊರಟೆ ಹೋದಾನು ಅಂತ ಎಣಿಸಿದ್ದಾರೆ. ಸ್ಕ್ರೋಲ್ ಮಾಡಿ ಹೋದ. ಅವನು ಏನ್ ಮಾಡ್ತಾನೆ, ಬಂದು ಎಲ್ಲ ಪ್ರಭುಪಾದರ ಹತ್ರ ತೆವಳ್ಕೊಂಡು ಹೋಗ್ತಾನೆ. ಅವರು ಅವನ ತಲೆಯನ್ನು ಸವರ್ತಾರೆ. ನಿನಗೇನಾಯ್ತು ಅಂತ ಹೇಳ್ತಾರೆ. ಆದ್ರೆ ಆಗ ಅತ್ಯಂತ ಸ್ಥಿತಿಯಲ್ಲಿ ಗದ್ಗರಿಸುತ್ತಾ ಮರಳನಂತೆ ತೋರಿದನು, ಹುಚ್ಚರಂತೆ ಕಾಣ್ತಾನಂತೆ. ಗಡ್ಡ ಕೂತೆಲ್ಲ ತೆಗೆದುಕೊಂಡು ಇದ್ದ ಅವನು ಅಂತ ಹೇಳ್ತಿದ್ರು. ಆಮೇಲೆ ಪ್ರಭುಪಾದರು ಮಂಡಿಸಿದ ಕೆಂಪು ಮರದ ವೇದಿಕೆಯ ಕಡೆ ತೆವಳುತ್ತಾ ಮುಂದುವರಿದನು. ಪ್ರಭುಪಾದರು ಅವನ ಕಡೆ ಕರುಣಾಪೂರ್ಣವಾಗಿ ದುಃಖಿಸಿದರು. ಬಾ ನನ್ನ ಮಗುವೆ ಎಂಬಂತೆ ಅವನನ್ನು ತುಂಬಾ ಒಳ್ಳೆ ಇದ್ರಲ್ಲಿ ಉಪಚಾರ ಮಾಡಿ ಏನಾಯ್ತು ಅಂತ ಕೇಳ್ತಾರೆ. ತನ್ನ ಹೊದರು ತಲೆಯನ್ನು ಪ್ರಭುಪಾದರ ತೊಡೆ ಮೇಲೆ ಇರಿಸಿದನು. ಹೊದ್ರಂದ್ರೆ ಕೆದರಿಕೊಂಡಿರ್ತದೆ. ಪ್ರಭುಪಾದರು ತಲೆಯನ್ನು ಸವರ್ತಾರೆ, ಮೆಲ್ಲಗೆ ತಟ್ಟುತ್ತಾರೆ. ಆಮೇಲೆ ಬಿಕ್ಕಿ ಅಳ್ತಾನೆ. ಅದೊಂದು ಮನಸ್ಸನ್ನು ಕರಗಿಸುವ ದೃಶ್ಯವಾಗಿತ್ತು ಅಂತ ಹೇಳಿದ್ರೆ ಅವನು ಮಾಡುವಂತ ಒಂದು ಸ್ಥಿತಿ. ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಮಧ್ಯವರ್ತಿ ಯಾರು ಬೇಡ, ನೇರವಾಗಿ ಭಗವಂತನನ್ನು ಕಾಣ್ಬೇಕು, ದೇವರನ್ನು ಕಾಣಬೇಕು ಅಂತ ಗದ್ಗದವಾದ ಧ್ವನಿಯಲ್ಲಿ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ತಲೆಯನ್ನು ಕೈಯಿಂದ ಸವರ್ತಾ ಹೇಳ್ತಾರೆ, ನೀನು ಇದ್ರಲ್ಲೇ ಮುಂದುವರಿ, ಸುಮ್ನೆ ಕೀಳು ಹಿಡಿದವನಂತೆ ಮಾಡ್ಬೇಡ, ಇದ್ರಲ್ಲೇ ನೀನು ಮುಂದುವರಿ ಅಂತ ಹೇಳ್ತಾರೆ. ರವೀಂದ್ರನ ಅಳು ಕಡಿಮೆ ಆಯ್ತು. ಮತ್ತೆ ಪ್ರಭುಪಾದರು ಹೇಳಿದ್ರು, ರವೀಂದ್ರನನ್ನು ಹಾಗೂ ಭಾವೋದ್ರೇಕದ ಗರ ಹೊಡೆದಂತಿದ್ದ ಆ ಕೋಣೆಯೊಳಗಿನ ಸಮೂಹವನ್ನು ಒಟ್ಟಿಗೆ ಉದ್ದೇಶಿಸಿ ಹೇಳ್ತಾರೆ, ನಾನೊಬ್ಬ ವಯಸ್ಸಾದವ ಮುದುಕ, ನಾನು ಯಾವಾಗ್ಲೂ ಸಾಯ್ಬಹುದು. ದಯಮಾಡಿ ನೀವೆಲ್ಲರ ಸಂಕೀರ್ತನೆಯನ್ನು ಮುಂದುವರಿಸಬೇಕು. ಆದ ಕಾರಣ ನೀವೆಲ್ಲ ವಿನೀತರು, ತಾಳ್ಮೆಯವರು ಆಗ್ಬೇಕು. ಹೇಗೆ ತಾಳ್ಮೆಯವರಾಗ್ಬೇಕು? ಚೈತನ್ಯ ಪ್ರಭುಗಳು ಹೇಳ್ತಾರಲ್ವಾ, ಪ್ರಣಾದಪಿ ಸುನೀತೇನ ತರೋರಪಿ ಸಹಿಷ್ಣುನ. ಹಾಗೆ ನೀವು ಹುಲ್ಲಿನಂತೆ ವಿನೀತರಾಗ್ಬೇಕು, ಮರಕ್ಕಿಂತ ತಾಳ್ಮೆಯುಳ್ಳವರಾಗ್ಬೇಕು. ನಿಮಗೆ ಕೃಷ್ಣ ಪ್ರಜ್ಞೆಯನ್ನು ಮುನ್ನಡೆಸಿಕೊಂಡು ಹೋಗುವ ಉತ್ಸಾಹ, ತಾಳ್ಮೆ ಎರಡು ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳ್ತಾರಂದ್ರೆ, ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ್ಮೇಲೆ ವಾಪಸ್ ಬರ್ತಾರ ಇಲ್ವೋ, ಅವ್ರಿಗೆ ಯಾವಾಗ್ಲೂ ಆರೋಗ್ಯ ಸರಿ ಇರುವುದಿಲ್ಲ. ಆ ಒಂದು ಉದ್ದೇಶದಿಂದ ಇಲ್ಲಿ ಎಲ್ಲ ಇವರಿಗೆ ಹೇಳ್ತಾ ಇರ್ತಾರೆ. ಕೊನೆಯ ದಿನ ಅದು, ಅವರು ಭಾರತಕ್ಕೆ ಬರುವ ಮೊದಲಿನ ದಿನ. ಒಡನೆ ರವೀಂದ್ರನ ಕಣ್ಣೀರು ಹರಿತು
ಆತ ಮೇಲಕ್ಕೆ ಎದ್ದು ನೇರವಾಗಿ ನಿಂತ. ಒಂದು ಕ್ಷಣ ಹಿಂದೆ ಮುಂದೆ ನೋಡಿ ಬಾಗಿಲು ಕಡೆ ಧಾವಿಸಿ ತನ್ನ ಹಿಂದೆ ತಟ್ ಎಂದು ಸದ್ದಾಗುವಂತೆ ಬಾಗಿಲು ಎಳೆದುಕೊಂಡು ಹೊರಟೆ ಹೋದ. ಅವನು ಹೋಗ್ತಾನೆ, ಅಲ್ಲಿ ನಿಲ್ಲುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಪರಿಸರದಿಂದ ರವೀಂದ್ರನ ಹಠಾತ್ ನಾಟಕೀಯ ನಿರ್ಗಮನ ಭಕ್ತಾದಿಗಳನ್ನು ತೃಪ್ತಿಪಡಿಸಿತು. ಒಂಥರ ನಾಟಕ ತರ ಮಾಡ್ತಾರೆ. ಪ್ರಭುಪಾದರು ಅಚಲವಾಗಿ ಕುಳಿತು ಗಂಭೀರವಾಗಿ ತಮ್ಮ ಮಾತನ್ನು ಮುಂದುವರಿಸಿದ್ರು. ಅವ್ರು ಯಾವುದಕ್ಕೂ ವಿಚಲಿತರಾಗುದಿಲ್ಲ. ಯಾರು ಬರ್ಲಿ, ಯಾರು ಹೋಗ್ಲಿ, ಇಷ್ಟ ಇದ್ದವ್ರು ಬರ್ತಾರೆ, ಇಷ್ಟ ಇಲ್ಲದಿದ್ದವರು ಹೋಗ್ತಾರೆ. ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಕೃಷ್ಣನ ಕೃಪೆ ಇದ್ದವರು ಕೃಷ್ಣ ಪ್ರಜ್ಞೆಯಲ್ಲಿ ಉಳಿತಾರೆ. ನೀವೆಲ್ಲರೂ ದೃಢವಾಗಿ ಅಂಟಿಕೊಂಡು ತಮ್ಮ ತಮ್ಮ ಇತರರ ಪ್ರಯೋಜನಕ್ಕಾಗಿ ಕೃಷ್ಣ ಪ್ರಜ್ಞೆಯ ಆಂದೋಲನ ಮುಂದುವರಿಸಬೇಕು ಅಂತ ಹೇಳ್ತಾರೆ. ಈವರೆಗೂ ಏನನ್ನು ಇಲ್ಲಿ ಕಲಿತಿದ್ದೀರೋ ಅದನ್ನೆಲ್ಲ ನೀವು ಪುನರಾವರ್ತನೆ ಮಾಡ್ಬೇಕು, ಮತ್ತೆ ಮುಂದುವರಿಸಿಕೊಂಡು ಹೋಗ್ಬೇಕು. ಬಹುಶಃ ಮೊಟ್ಟ ಮೊದಲಿಗೆ ತಾವೆಲ್ಲರೂ ಕೃಷ್ಣ ಪ್ರಜ್ಞೆಯ ಪ್ರಸಾರ ಮಾಡುವ ಈ ಆಂದೋಲನದ ಒಂದು ಅವಿಭಾಜ್ಯ ಅಂಗ ಎನ್ನುವುದನ್ನು ಅವರೆಲ್ಲರೂ ಅರಿತುಕೊಂಡರು. ಅಂದ್ರೆ ಇವರೆಲ್ಲ ಮೊಟ್ಟ ಮೊದಲಿಗೆ ಪ್ರಭುಪಾದರು ತಯಾರು ಮಾಡಿದ ಒಂದು ಭಕ್ತರ ಸಂಘ. ಇದರ ಮೊದಲು ಯಾರು ಇರ್ಲಿಲ್ಲ. ಅದಕ್ಕೆ ಅವರೆಲ್ಲ ಹಾಗೆ ತಿಳ್ಕೊಳ್ತಾರೆ, ಇದೊಂದು ಅವಿಭಾಜ್ಯ ಅಂಗ. ಅವರೆಲ್ಲರೂ ಕೇವಲ ಸುಸಂದರ್ಭಕ್ಕಾಗಿ ಹಾಗೂ ಸದ್ಭಾವನೆಯ ಕಾರಣದಿಂದ ಮಾತ್ರವಲ್ಲ, ಸ್ವಾಮೀಜಿ ಹಾಗೂ ಕೃಷ್ಣನ ವಿಚಾರದಲ್ಲಿ ತಮಗಿರುವ ಪ್ರೇಮಮಯ ಬೆಸುಗೆಯಿಂದಲೂ ಈ ಸಂಘಟನೆಯೊಳಗೆ ಒಂದಾದರು. ಅವರಿಗೆ ಒಂದು ಸದ್ಭಾವನೆ ಅಂತಲ್ಲ, ಪ್ರಭುಪಾದರ ಮೇಲೆ ಮತ್ತೆ ಭಗವಂತನ ಮೇಲೆ ಅವರಿಗೆ ತುಂಬಾ ಪ್ರೇಮ ಮತ್ತೆ ಸಂಪರ್ಕ. ಆದ್ರಿಂದ ಇದಕ್ಕೋಸ್ಕರ ಅವರು ಅಲ್ಲಿ ಆ ಸಂಘಟನೆಯೊಳಗೆ ಎಲ್ಲರೂ ಸೇರ್ಕೊಳ್ತಾರೆ. ಪ್ರಭುಪಾದರು ತಮ್ಮ ನಿವಾಸಕ್ಕೆ ಹಿಂದಿರುಗಿದರು. ಆದರೆ ಮತ್ತೆ ಅದು ತುಮುಲಮಯವಾಗಿತ್ತು. ಆಗಲೇ ಸಾಕಷ್ಟು ವೇಳೆಯಾಗಿತ್ತು. ಅನೇಕರು ಸ್ವಾಮೀಜಿಯಿಂದ ದೀಕ್ಷೆಗೆ ಕಾದಿದ್ರು. ತುಂಬಾ ಜನ ದೀಕ್ಷೆಗೆ ಕಾಯ್ತಾ ಇದ್ರಂತೆ. ಮುಕುಂದ, ಜಯಾನಂದ, ಇತರ ದೇವಸ್ಥಾನದ ಮುಖಂಡರು ದೀಕ್ಷಾರ್ಥಿಗಳಲ್ಲಿ ಯಾರು ನಿಜವಾಗಿಯೂ ಪ್ರಾಮಾಣಿಕರಾದವರು ಅಂತ ಅವರೆಲ್ಲ ನಮ್ಗಿಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ, ಹಾಗೆ ಅವರೆಲ್ಲ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ 6 ಜನರನ್ನು ಆರಿಸ್ತಾರೆ, ಆಯ್ಕೆ ಮಾಡ್ತಾರೆ. ಒಬ್ಬೊಬ್ಬರಾಗಿ ಪ್ರಭುಪಾದರ ಕೊಠಡಿಯೊಳಗೆ ಹೋಗ್ತಾರೆ. ಅವರು ದೀಕ್ಷೆಯನ್ನು ಕೊಡ್ತಾರೆ ಅಲ್ಲಿ. ಹಾಗೆ ಅಲ್ಲಿ ಮುಕುಂದ ಮತ್ತು ಜಯಾನಂದ ಅತಿಥಿಯ ಗುರುತುಪಡಿಸಿದರು. ಇಲ್ಲಿ ಜಾನ್ ಕಾರ್ಟರ್ ಅಂತ ಒಬ್ಬ ಬರ್ತಾನೆ. ಅವನಿಗೆ ತುಂಬಾ ಇಷ್ಟ ಪ್ರಭುಪಾದರ ಉಪನ್ಯಾಸದ ನಂತರ ನಾನು ದೀಕ್ಷೆ ತಕೊಳ್ಬೇಕು ಅಂತ ತುಂಬಾ ಆಸೆ ಆಗ್ತದೆ ಅವನಿಗೆ. ನನ್ನಲ್ಲಿ ಅವನಿಗೆ ಖಚಿತ ಆಗ್ತದೆ ದೀಕ್ಷೆಯನ್ನು ಅಂಚೆಯಲ್ಲಿ ಕೊಡ್ತಾರಂತೆ. ನನ್ಗೆ ಹಾಗೆ ಬೇಡ, ನಾನು ಇಲ್ಲಿಯೇ ಅವರ ಎದುರಿನಲ್ಲಿಯೇ ತಕೊಳ್ಬೇಕು. ನೇರ ವೈಯಕ್ತಿಕ ಸಂಪರ್ಕದ ಮೂಲಕ ದೀಕ್ಷೆಯನ್ನು ಪಡೆದು ಅದರಿಂದ ಸ್ವೀಕೃತವಾಗಬೇಕು ನನ್ನ ಅಪೇಕ್ಷೆ ಅಂತ ಹೇಳ್ತಾನೆ. ಆದ ಕಾರಣ ಮುಕುಂದನ ಹತ್ತಿರಕ್ಕೆ ಹೋಗಿ ಅವನ ಹೆಸರಿನಲ್ಲಿ ಬರ್ಸ್ಕೊಳ್ತಾನೆ. ಬರ್ಸ್ಕೊಂಡು ಏನ್ ಮಾಡ್ತಾನೆ, ಆ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ನನ್ನನ್ನು ಇದ್ರೊಳಗೆ ಸೇರಿಸಿ ಅಂತ ಹೇಳ್ತಾರೆ. ಅಲ್ಲಿ ಸೇರಿಸ್ತಾರೆ ಅವರ ಹೆಸರನ್ನು. ಆಮೇಲೆ ದೀಕ್ಷೆ ಎಲ್ಲ ಕೊಟ್ಟಾದ ನಂತರ ಇಲ್ಲಿ ಪ್ರಭುಪಾದರು ಒಬ್ಬೊಬ್ಬರನ್ನೇ ಕರೀತಾರಲ್ವಾ. ಕರೆಯುವಾಗ ಇವನು 3ನೇ ನಂಬರಿಗೂ ಬರ್ಲಿಲ್ಲ, 4ನೇ ನಂಬರಿಗೂ ಬರ್ಲಿಲ್ಲ, 5ನೇ ನಂಬರಿಗೂ ಇವನ ಹೆಸರು ಬರೋದಿಲ್ಲ. ತುಂಬಾ ದುಃಖ ಬರ್ತದೆ. ಇಲ್ಲಿ ನಾನು ಅವಳು ಬಂದ್ರೆ ಎಲ್ಲರೂ ನೋಡ್ತಾರೆ ಅಂತ ಎದ್ದು ಹೋಗ್ಲಿಕ್ಕೆ ಹೋಗ್ತಾನೆ. ಅವನು ಎದ್ದು ಹೋದಾಗ ಇವಳು ನೋಡ್ತಾಳೆ, ಹರ್ಷರಾಣಿ ನೋಡಿರ್ತಾಳೆ. ತುಂಬಾ ಜನ ಹೋಗ್ಬೇಡ ಅಂತ ಅಲ್ಲಿ ತಡೆದಿರ್ತಾರೆ, ಅವನು ತಡೆ ಹಿಡಿತಾರೆ. ಆದ್ರೂ ಸಹ ಅವನು ಹೋಗ್ತಾನೆ. ಹೋದಾಗ ಇವನ ಮನಸ್ಸಿಗೆ ಅಲ್ಲಿ ಹೋದ ಮೇಲೆ ಇನ್ನೂ ಒಬ್ಬರಿಗೆ ಯಾಕೆ ಕೊಡ್ತೀನಿ ಅಂತ ಪ್ರಭುಜಿ ಮನಸ್ಸು ತಿರುಗಿಸಬಾರದು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಆಗಿ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಒಬ್ಳು ಬರ್ತಾಳೆ, ಬಂದು ಹೇಳ್ತಾಳೆ ಪ್ರಭುಪಾದರು ಇನ್ನೊಬ್ಬರಿಗೆ 6ನೇ ದೀಕ್ಷೆ ಕೊಡ್ತಾರಂತೆ ಅಂತ ಹೇಳ್ತಾರೆ. ಆಗ ಒಬ್ಳು ಬರ್ತಾಳೆ, ಬಂದು ಓಡಿ ಬಂದು ಆ ಒಬ್ಬನನ್ನು ಇವರನ್ನಲ್ಲ ಬೇರೆ ಒಬ್ಬನನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ತುಂಬಾ ಬೇಸರ ಆಗ್ತದೆ. ನಾನು ಕೈ ಹಿಡಿದು ಎಳೆದುಕೊಂಡು ಸ್ವಾಮೀಜಿಯ ಕೊಠಡಿಗೆ ಹೋಗುವ ಮೆಟ್ಟಿಲೊಳಗೆ ಏರಿದಳು. ಹೀಗೆ ಬೇಸರ ಆಗ್ತದೆ. ನನ್ನ ಕಾಲು ನಿಂತಲ್ಲಿಯೇ ಕುಸಿದು ನನ್ನ ಕಣ್ಣಲ್ಲಿ ಕಂಬಳಿಗಳು ಸುರಿಯತೊಡಗಿದವು. ತುಂಬಾ ದುಃಖ ಆಗ್ತದೆ. ಅಯ್ಯೋ, ನಾನು ದೀಕ್ಷೆ ತಕೊಳ್ಬೇಕಂತಿದ್ದೆ, ನಾನು ಇಲ್ಲಿಂದ ಹೋದೆ ಅಂತ ಹೇಳ್ಕೊಂಡು ಅವನಿಗೆ ಬೇಸರ ಆಗ್ತದೆ. ಜಾನಕಿ ತಕೊಂಡು ಹೋಗುದು. ಆಮೇಲೆ ಇವಳು ಹರ್ಷರಾಣಿ ಬರ್ತಾಳೆ. ಇವಳನ್ನು ನೋಡಿರ್ತಾಳೆ. ಅವಳು ಓಡಿ ಬಂದು ಅವನನ್ನು ಹಿಡ್ಕೊಂಡು ದರ ಆ ಹರ್ಷರಾಣಿಗಿಂತ ಮುಂದೆ ಪ್ರಭುಪಾದರ ಕೊಠಡಿಗೆ ಇವಳನ್ನು ತಕೊಂಡು ಹೋಗ್ತಾರೆ. ಇವರನ್ನು ತಕೊಂಡೋಗಿ ಉಳಿದ ಅವಸರ ನೋಡಿ ಪ್ರಭುಪಾದರಿಗೆ ಹೇಳ್ತಾರೆ, ರಭಸದಿಂದ ಸ್ವಾಮೀಜಿಯ ಕೊಠಡಿ ಕೋಣೆಯೊಳಗೆ ಬಾಗಿಲನ್ನು ಕೂಡ ಬಡಿಯದಂತೆ ನುಗ್ಗಿ ಸ್ವಾಮೀಜಿಯ ಹತ್ತಿರ ಸ್ವಲ್ಪ ಸ್ಪೋಲ್ ಮಾಡಿ ಕರೆದುಕೊಂಡು ಹೋದಳು. ಸ್ವಾಮೀಜಿ ಆಶ್ಚರ್ಯಚಕಿತರಾಗಿ ತಲೆ ಎತ್ತಿ ನೋಡಿದ್ರು. ಅವಳಿಗೆ ಅಷ್ಟು ಅವಸರ, ಅಂದ್ರೆ ಅವನಿಗೆ ಕೊಟ್ರೆ ಇವನಿಗೆ ಕೊಡ್ಬೇಕು ಅಂತ. ಸ್ವಾಮೀಜಿ ಈ ಯುವಕನಿಗೂ ನೀವು ದೀಕ್ಷೆ ಕೊಡಬೇಕು, ಕೊಡಲೇಬೇಕು ಅಂತ ಹೇಳ್ತಾಳೆ. ನಾನು ಸುಮ್ಮನೆ ಬಿಡುತ್ತಿದ್ದೆ. ಸ್ವಾಮೀಜಿ ನನ್ನ ತಳಮಳವನ್ನು ಕೊಂಡು ಜೋರಾಗಿ ನಗತೊಡಗಿದರು. ಅವರೆಂದರು, ಪರವಾಗಿಲ್ಲ, ಅಳಬೇಡ, ಎಲ್ಲ ಸರಿ ಹೋಗ್ತದೆ. ನನ್ನ ಜಪಮಾಲೆಯನ್ನು ಕೈಗೆ ತೆಗೆದುಕೊಂಡು ಮಂತ್ರ ಜಪ ಮಾಡಿ ನನಗೆ ಜೀವಾನಂದ ಎಂಬ ಹೊಸ ಹೆಸರನ್ನು ಕೊಟ್ಟರು. ಅವನಿಗೆ ಕೂಡ ದೀಕ್ಷೆ ಕೊಡ್ತಾರೆ. ಪ್ರಭುಪಾದರು ಎಷ್ಟು ಕರುಣಾಮಯಿ ಅಲ್ವಾ. ಎಲ್ಲರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಕೆಲವರಿಗೆ ಅವರು 4 ನಿಯಂತ್ರಕ ತತ್ವಗಳನ್ನು ಅಳವಡಿಸಿದಾರೋ ಇಲ್ವೋ ಕೇಳದೆಯೇ ದೀಕ್ಷೆ ಕೊಡ್ತಾರೆ.
ಆಮೇಲೆ ಅವ್ರು ಮತ್ತೆ ಪ್ರಶ್ನೆ ಕೇಳುವಂತದ್ದು, ನಾವೆಲ್ಲ ಅದನ್ನ ಅಳವಡಿಸ್ಬೇಕಾ, ಮಾಂಸವನ್ನು ಬಿಡ್ಬೇಕಾ ಅಂತ ಕೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಈಗಾದ್ರೂ ನೀವು ಕೇಳಿದ್ರಲ್ವಾ ಪ್ರಶ್ನೆ ಅಂತ ಹೇಳ್ತಾರೆ. ಅಷ್ಟು ಕರುಣಾಮಯಿ ಅವರು. ಎಲ್ರಿಗೂ ದೀಕ್ಷೆಯನ್ನು ಕೊಡ್ತಾರೆ. ನೀವು ಸಹ ದೀಕ್ಷೆಗಳನ್ನು ತಕೊಳ್ಳಿ, ಪ್ರಭುಪಾದರ ಅನುಯಾಯಿಗಳಾಗಿ ಮತ್ತೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಿ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂದು ಕಿ ಜೈ. ಪ್ರಭುಪಾದ ಲೀಲಾಮೃತ ಕಿ ಜೈ. ಶೀಲಾ ಪ್ರಭುಪಾದ ಕಿ ಜೈ. ರಾಧಾ ಗೋವಿಂದ್ ಕಿ ಜೈ. ನಿಮ್ಗೆಲ್ರಿಗೂ ರಾಧಾ ಗೋವಿಂದ ಒಳ್ಳೇದ್ ಮಾಡ್ಲಿ ಅಂತ ಇವತ್ತಿನ ಈ ತರಗತಿಯನ್ನು ಮುಗಿಸ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.